ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಸ್ಕ್ರೀನ್ ಕಾಣ್ತಾ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಕಾಣಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधाकान्ता नमोऽस्तु ते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौरभक्तवृंद। हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। श्री श्री राधा गोविंद की जय। श्री श्री ಗೌರನಿತಾಯ್ ಕಿ ಜೈ. ಶೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಅಧ್ಯಾಯ 18ರ ಕೊನೆಯ ಭಾಗ ಮತ್ತು ಅಧ್ಯಾಯ 19 ಕೂಡ ನಾವು ನೋಡಲಿದ್ದೇವೆ. ಹರೇ ಕೃಷ್ಣ. ದಯವಿಟ್ಟು ಯಾರಾದರೂ ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನ ಕಾರ್ಯಚಟುವಟಿಕೆಗಳ ಸ್ಮರಣೆಯಲ್ಲಿ ನಾವು ತೋರುವ ಈ ಬಗೆಯ ಆಕರ್ಷಣೆಯು ಕೃಷ್ಣನಲ್ಲಿನ ಒಲವು ಎನಿಸಿಕೊಳ್ಳುತ್ತದೆ. ತೋರಿಕೆಯ ಭಕ್ತಿ ಸೇವೆ ಮಾಡಿ ಅಂತಿಮವಾಗಿ ಪರಮ ಪ್ರಭುವಿನಲ್ಲಿ ಲೀನವಾಗಲು ಬಯಸುವ ದಾರ್ಶನಿಕರು ಹಾಗೂ ಅನುಭಾವಿಗಳು ಇರುವುದೇನೋ ಹೌದು. ಈ ಜನ ಶುದ್ಧ ಭಕ್ತರನ್ನು ಅನುಕರಣೆ ಮಾಡಿ ಕೃಷ್ಣನ ಲೀಲಾಸ್ಥಾನಗಳಾದ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಇವರಿಗೆ ವಿಮೋಚನೆಯು ಗುರಿಯಾಗಿರುವ ಕಾರಣ ಇವರ ಚಟುವಟಿಕೆಗಳನ್ನು ನೈಜ ಒಲವು ಎಂದು ಪರಿಗಣಿಸಲಾಗದು. ಶುದ್ಧ ಭಕ್ತರು ಕೃಷ್ಣನಲ್ಲಿ ತೋರುವ ಪ್ರೇಮವನ್ನು ಕಾಮ್ಯಕರ್ಮಿಗಳಾಗಲಿ ದಾರ್ಶನಿಕ ಮನೋಕಲ್ಪನೆಗಳಿಗೆ ತೊಡಗುವ ಜನರಾಗಲಿ ತಮ್ಮ ಹೃದಯಗಳಲ್ಲಿ ಪ್ರತಿಷ್ಠಾಪಿಸಿಕೊಳ್ಳಲಾರರು ಎಂದು ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ಏಕೆಂದರೆ ಶುದ್ಧ ಕೃಷ್ಣ ಪ್ರಜ್ಞಾ ಭಾವದ ಅಂತಹ ಪ್ರೇಮವು ತುಂಬಾ ಅಪೂರ್ವವಾದದ್ದು ಮತ್ತು ಅನೇಕ ಮುಕ್ತಾತ್ಮರಿಗೂ ನಿಲುಕದ ವಿಚಾರ. ಭಗವದ್ಗೀತೆಯಲ್ಲಿ ಹೇಳಲಾಗಿರುವ ಹಾಗೆ ಐಹಿಕ ಮಲಿನತೆಗಳಿಂದ ಮುಕ್ತವಾಗುವ ಒಂದು ಘಟ್ಟದಲ್ಲಿ ಭಕ್ತಿ ಸೇವೆಯ ಸಾಧನೆ ಸಾಧ್ಯ. ಬರೇ ಮುಕ್ತಿ ಸಾಕ್ಯನ್ನುವ ಹಾಗೂ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗ ಬಯಸುವ ವ್ಯಕ್ತಿಗೆ ಕೃಷ್ಣ ರತಿ ಸಾಧ್ಯವಾಗದು. ಈ ರತಿಯನ್ನು ಕೃಷ್ಣನು ತನ್ನಲ್ಲಿ ಭದ್ರವಾಗಿರಿಸಿಕೊಂಡಿದ್ದಾನೆ ಹಾಗೂ ಅದನ್ನು ಶುದ್ಧ ಭಕ್ತರಿಗೆ ಮಾತ್ರ ವಿತರಿಸುತ್ತಾನೆ. ಸಾಮಾನ್ಯ ಭಕ್ತರಿಗೂ ಕೂಡ ಆ ಬಗೆಯ ಶುದ್ಧ ರತಿ ಸಾಧ್ಯವಾಗದು. ಹೀಗಿರುವಲ್ಲಿ ಕಾಮ್ಯ ಕರ್ಮಗಳ ಫಲ ಪ್ರತಿಫಲಗಳಿಂದ ಕಲುಷಿತ ಹೃದಯರಾದ ಹಾಗೂ ನಾನಾ ಬಗೆಯ ಮನೋಕಲ್ಪನೆಗಳಿಗೆ ಸಿಕ್ಕಿ ತೊಳಲುವ ಜನರಿಗೆ ಶುದ್ಧ ಕೃಷ್ಣ ರತಿ ಸಾಧ್ಯವಾಗುವುದೆಂತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಅಷ್ಟಕಾಲೀಯ ಲೀಲಾ ಕುರಿತು ಕೃತಕವಾಗಿ ಯೋಚಿಸುವ ತಥಾಕಥಿತ ಭಕ್ತರು ಹಲವರಿದ್ದಾರೆ. ಈ ಜನ ಕೃಷ್ಣನ ಲೀಲೆಗಳನ್ನು ಕೃತಕ ಮಾರ್ಗದಲ್ಲಿ ಅನುಕರಿಸುತ್ತಾರೆ. ಈ ಜನರು ಅನುಕರಣೆ ಮಾಡುತ್ತಾ ಕೃಷ್ಣನು ಬಾಲಕನ ರೂಪದಲ್ಲಿ ಬಂದು ತನ್ನೊಡನೆ ಮಾತನಾಡುತ್ತಿದ್ದಾನೆಂದು ಅಥವಾ ರಾಧಾರಾಣಿ ಕೃಷ್ಣನು ತನ್ನಲ್ಲಿಗೆ ಬಂದು ಮಾತಾಡುತ್ತಿದ್ದಾರೆಂದು ವ್ಯಕ್ತಿಯೊಬ್ಬನು ಔಟ ಎತ್ತಬಹುದು. ಮಾಯಾವಾದಿ ದರ್ಶನ ಕೊಲಿದ ಜನರಲ್ಲಿ ಇಂತಹ ಪಾತ್ರಧಾರಿಗಳು ನೋಡಲು ಸಿಗುತ್ತಾರೆ.
ಭಕ್ತಿ ಸೇವಾ ವಿಜ್ಞಾನದ ವಿಷಯ ತಿಳಿಯದ ಮುಗ್ಧರು ಇಂತಹ ಆಟಗಳಿಗೆ ಮರಳಾಗುವುದು ಸಾಧ್ಯವಿದೆ. ಹೀಗಿದ್ದು ಅನುಭವಿ ಭಕ್ತನು ಇಂತಹ ಕಪಟ ನಾಟಕಗಳನ್ನು ನೋಡಿದಾಗ ವೇಷಧಾರಿ ಜನರ ಕುಯುಕ್ತಿಯನ್ನು ಒಮ್ಮೆಗೆ ಕಂಡು ಹಿಡಿದು ಬಿಡಬಲ್ಲ. ಇಂತಹ ಡೋಂಗಿ ಮನುಷ್ಯನೊಬ್ಬನು ಕೃಷ್ಣನಲ್ಲಿ ಪ್ರೇಮವುಳ್ಳವನಂತೆ ಕಾಣಿಸಿಕೊಂಡರೆ ಅದನ್ನು ನಿಜವಾದ ಪ್ರೇಮ ಎಂದು ಗಣಿಸಲಾಗದು. ಇಷ್ಟಾಗಿಯೂ ಹೀಗೆಲ್ಲ ನಟಿಸುವ ವ್ಯಕ್ತಿಗೆ ತಾನು ಉತ್ತರೋತ್ತರ ಶುದ್ಧ ಭಕ್ತಿ ಸೇವೆಯ ನೆಲೆಗೇರಬಹುದು ಎಂಬ ಆಶಾಭಾವನೆಯು ಆ ನಟನೆಯಿಂದ ಉದಿಸುತ್ತದೆ ಎಂದು ಹೇಳಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ನಾವು ಇಲ್ಲಿ ಕೃಷ್ಣ ರತಿ ಇದನ್ನು ನೋಡ್ತಾ ಇದ್ದೇವೆ. ಕೃಷ್ಣ ರತಿ ಅಂತಂದ್ರೆ ಏನು, ಕೃಷ್ಣ ರತಿಗೆ ಕಾರಣಗಳು ಏನು? ಅಂದ್ರೆ ಕೃಷ್ಣ ರತಿ ಅಂತಂದ್ರೆ ಆಕರ್ಷಣೆ, ಕೃಷ್ಣನ ಭಗವಾನ್ ಕೃಷ್ಣನ ಲೀಲಾ ಚಟುವಟಿಕೆಗಳು. ಭಗವಂತನ ಚಟುವಟಿಕೆಗಳೆಲ್ಲ ಅದು ಲೀಲಾ ಚಟುವಟಿಕೆ ಅಂತ ಕರೆಯುತ್ತಾರೆ. ಅದರಲ್ಲಿ ಭಗವಂತನ ಲೀಲೆಗಳು ಅದು ಆಧ್ಯಾತ್ಮಿಕವಾದದ್ದು, ಭೌತಿಕ ಅಲ್ಲ. ಆ ಭಗವಂತನ ಚಟುವಟಿಕೆಗಳ ಬಗ್ಗೆ ಯಾರಿಗೆ ಆಕರ್ಷಣೆ ಉಂಟಾಗತ್ತೆ ಅದಕ್ಕೆ ಕೃಷ್ಣನಲ್ಲಿ ಒಲವು ಅಥವಾ ರತಿ ಅಂತ ಕರೀತಾರೆ. ಈ ರತಿ ಯಾರಿಗೆ ಸಿಕ್ಕತ್ತೆ ಮತ್ತೆ ಯಾರಿಗೆ ರತಿ ಸಿಗೋದಿಲ್ಲ ಇದನ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ ರತಿ, ಕೃಷ್ಣನ ರತಿ ಕೇವಲ ಶುದ್ಧ ಭಕ್ತರಿಗೆ ಮಾತ್ರ ಭಗವಂತ ಅದನ್ನ ಕರುಣಿಸುತ್ತಾನೆ. ಕೃಷ್ಣನ ರತಿ ಯಾರಿಗೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ಊಹಾತ್ಮಕ ಚಿಂತಕರು, ನಿರಾಕಾರವಾದಿಗಳು, ಕಾಮ್ಯ ಕರ್ಮಗಳಿಗೆ ಕೃಷ್ಣ ರತಿ ಸಾಧ್ಯ ಆಗೋದಿಲ್ಲ. ಊಹಾತ್ಮಕ ಚಿಂತಕರು ಯಾಕೆ ನಿರಾಕಾರವಾದಿಗಳಿಗೆ ಆಗೋದಿಲ್ಲ ಅಂತಂದ್ರೆ ಕೃಷ್ಣರತಿ ಅವರಿಗೆ ಮೋಕ್ಷದ ಗುರಿಯಾಗಿರುತ್ತೆ. ಮೋಕ್ಷ ಅಂತಂದ್ರೆ ಅವರು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗಲಿಕ್ಕೆ ಅವರು ಇಷ್ಟಪಡ್ತಾರೆ. ಹಾಗಾಗಿ ಅವರ ಒಂದು ಆಧ್ಯಾತ್ಮಿಕ ಚಟುವಟಿಕೆಗಳು ನೈಜ ಒಲವು ಆಗೋದಿಲ್ಲ ಭಗವಂತನ ಬಗ್ಗೆ. ಆಮೇಲೆ ಯಾಕೆ ಅಂತಂದ್ರೆ ಅವರು ಶುದ್ಧ ಭಕ್ತರನ್ನು ಕೆಲವೊಮ್ಮೆ ಅನುಕರಣೆ ಮಾಡಿ ಕೃಷ್ಣನ ಲೀಲಾ ಸ್ಥಳಕ್ಕೆ, ಪವಿತ್ರ ಕ್ಷೇತ್ರಕ್ಕೆ ಹೋಗಬಹುದು. ಆದರೂ ಕೂಡ ಅವರಲ್ಲಿ ಭಗವಂತನಲ್ಲಿ ಲೀನವಾಗುವ ಬಯಕೆ ಇರೋದ್ರಿಂದ ಅವರಿಗೆ ಆ ಕೃಷ್ಣರತಿ ಸಿಗೋದಿಲ್ಲ. ಆಮೇಲೆ ಕಾಮ್ಯ ಕರ್ಮಗಳೇ, ಸಹಜವಾಗಿ ಕಾಮ್ಯ ಕರ್ಮಗಳು ಅವರು ಇಂದ್ರಿಯ ಭೋಗದಲ್ಲಿ ಇರ್ತಾರೆ. ಹಾಗಾಗಿ ಅವರಲ್ಲಿ ಕಾಮ್ಯ ಕರ್ಮಿಗಳಿಗೆ ಕೃಷ್ಣರತಿ ಸಾಧ್ಯ ಇಲ್ಲ. ಹಾಗಾಗಿ ರೂಪ ಗೋಸ್ವಾಮಿ ಏನು ಹೇಳ್ತಾರೆ ಅಂತಂದ್ರೆ ಶುದ್ಧ ಭಕ್ತರಿಗೆ ಕೃಷ್ಣನಲ್ಲಿ ಅವರು ರತಿ ಅಂದರೆ ಪ್ರೇಮವನ್ನು ಬೆಳೆಸ್ಕೊಳ್ತಾರೆ. ಆದರೆ ಈ ಕಾಮ್ಯ ಕರ್ಮಿಗಳಾಗಲಿ ದಾರ್ಶನಿಕರಾಗಲಿ ತಮ್ಮ ಹೃದಯದಲ್ಲಿ ಈ ಕೃಷ್ಣನ ಬಗ್ಗೆ ಪ್ರೇಮವನ್ನು ಸ್ಥಾಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ ಈ ಕೃಷ್ಣ ರೀತಿ ಅಂತಂದ್ರೆ ಅಲ್ಲಿ ಐಹಿಕ ಮಲಿನತೆಗಳಿಂದ ಮುಕ್ತರಾಗಬೇಕು. ಐಹಿಕ ಮಲಿನತೆಗಳಿಂದ ಮುಕ್ತರಾಗುವುದಂದ್ರೆ ಅನರ್ಥ ನಿವೃತ್ತಿ ಆಗಬೇಕು. ಆ ಅನರ್ಥ ನಿವೃತ್ತಿಯಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಈ ಒಂದು ಕೃಷ್ಣ ರತಿ ಸಾಧ್ಯವಾಗುತ್ತದೆ. ಯಾಕೆಂತಂದ್ರೆ ಕೃಷ್ಣ ರತಿಯನ್ನ ಕೃಷ್ಣ ತನ್ನಲ್ಲಿ ಭದ್ರವಾಗಿ ಇಟ್ಕೊಂಡಿರ್ತಾನೆ. ಅವನು ಶುದ್ಧ ಭಕ್ತರಿಗೆ ಮಾತ್ರ ಈ ಕೃಷ್ಣ ರತಿಯನ್ನು ಕೊಡ್ತಾನೆ. ಹಾಗಾಗಿ ಈ ಕಾಮ್ಯಕರ್ಮಿಗಳಿಗೆ ಮತ್ತೆ ಅವರು ಕಾಮ್ಯಕರ್ಮಿಗಳು ಯಾವಾಗಲೂ ಅಂದರೆ ಫಲಪ್ರದ ಚಟುವಟಿಕೆಗಳನ್ನು ಮಾಡ್ತಾರೆ. ಹಾಗಾಗಿ ಅವರ ಹೃದಯ ಕಲುಷಿತವಾಗಿರುತ್ತೆ. ಆಮೇಲೆ ಮನೋಕಲ್ಪನೆಗಳಿಗೆ ಸಿಕ್ಕಿ ದಾರ್ಶನಿಕರು ಇರ್ತಾರೆ. ಹಾಗಾಗಿ ಇವರುಗಳಿಗೆ ಕೃಷ್ಣ ರತಿ ಸಾಧ್ಯವಾಗೋದಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಕೃತಕವಾಗಿ ಈ ಕೃಷ್ಣ ರತಿಯಲ್ಲಿ ಇದ್ದ ಹಾಗೆ ಅವರು ನಾಟಕ ಮಾಡ್ತಾರೆ. ಅಂದರೆ ಅದನ್ನು ತಾವು ಈ ರೀತಿಯಾಗಿ ಅಂದರೆ ತಮ್ಮಲ್ಲಿ ಕೃಷ್ಣನ ಬಗ್ಗೆ ಒಲವಿದೆ ಎಂಬುದನ್ನು ನಾಟಕೀಯವಾಗಿ ತೋರಿಸ್ಕೊಳ್ತಾರೆ. ಏನು ಹೇಳ್ತಾರೆ, ಕೆಲವರು ಏನು ಹೇಳ್ತಾರೆ, ನಾನು ಕೃಷ್ಣನ ಅಷ್ಟಕಾಲೀಯ ಲೀಲೆಗಳ ಬಗ್ಗೆ ಯೋಚನೆ ಮಾಡ್ತಾನೆ ಅಂತ ಹೇಳ್ತಾರೆ. ಕೆಲವರು ಏನು ಹೇಳ್ತಾರೆ, ಬಾಲಕ ಕೃಷ್ಣನ ಜೊತೆ ನಾನು ಮಾತನಾಡಿದೆ ಅಂತ ಹೇಳ್ತಾರೆ. ಮತ್ತು ಕೆಲವರು ಏನು ಹೇಳ್ತಾರೆ ಅಂದರೆ ರಾಧಾರಾಣಿ ಮತ್ತು ಕೃಷ್ಣ ಇವರು ನನಗೆ ಕನಸಲ್ಲಿ ಬಂದಿದ್ದಾರೆ, ಈ ರೀತಿಯೆಲ್ಲ ಹೇಳ್ತಾರೆ. ಇವರು ಈ ರೀತಿ ಹೇಳುವರು ಏನಂತಂದರೆ ಮುಕ್ತರಿಗೆ ಇವರು ಮರುಳು ಮಾಡಬಹುದು ತನಗೆ, ಅಂದರೆ ಕೃಷ್ಣನ ಜೊತೆ ಇದಿದೆ, ಒಲವಿದೆ ಅಂತ. ಆದರೆ ಭಕ್ತರು, ಶುದ್ಧ ಭಕ್ತರು ಇಂತಹ ಕಪಟ ನಾಟಕಗಳನ್ನು ಗುರುತಿಸಿ ಬಿಡ್ತಾರೆ. ಹಾಗಾಗಿ ಈ ರೀತಿಯಾಗಿ ಡೋಂಗಿ ಮನುಷ್ಯರು ಕೃಷ್ಣನಲ್ಲಿ ಪ್ರೇಮ ಇದ್ದವರಂತೆ ಹೊರನೋಟಕ್ಕೆ ಕಾಣಿಸಿಕೊಂಡ್ರೆ ಅದು ನಿಜವಾದ ಪ್ರೇಮ ಅಲ್ಲ. ಹರೇ ಕೃಷ್ಣ. ಇದನ್ನು ಯಾರಾದರೂ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ.
ಓದ್ಲೆ ಮಾತಾಜಿ ಮುಂದೆ ನಾನು ಓದಿ ಯಾರು ಓದಿ ಇಲ್ಲ ಕಾಣಿಸುತ್ತೆ. ಓದಿ ಮಾತಾಜಿ. ಕೃಷ್ಣನ ಅಷ್ಟಕಾಲಿಯ ಲೀಲಾ ಈ ಕುರಿತು ರೀತಿ ಕೃತಕವಾಗಿ ಅಭಾಸವನ್ನು, ಹರೇ ಕೃಷ್ಣ, ಈ ರೀತಿ ಅಭಾಸವನ್ನು, ಆಯ್ತಾಯ್ತು. ಈ ಈ ರತಿ ರೀತಿ ಅಭಾಸವನ್ನು, ಅಭಾಸವನ್ನು ಈ ರತಿ ಅಭಾಸವನ್ನು ಈ ರತಿ ಅಭಾಸವನ್ನು 2 ವರ್ಗಗಳಾಗಿ ವಿಂಗಡಿಸಬಹುದು. ಒಂದು ಛಾಯಾ ಹಾಗೂ ಎರಡನೆಯದು ಪರ ಅಲೌಕಿಕ ರತಿ. ಭಕ್ತಿ ಸೇವಾ ಪ್ರಕ್ರಿಯೆ ನಿಯಂತ್ರಕ ತತ್ವಗಳನ್ನು ಪಾಲಿಸದೆ ಅಥವಾ ಸದ್ಗುರುಗಳೊಬ್ಬರ ಮಾರ್ಗದರ್ಶನವಿಲ್ಲದೆ ಯಾವನಾದರೂ ರತಿ ಅಭ್ಯಾಸವನ್ನು ಪ್ರಕಟಿಸಿದರೆ ಅದನ್ನು ಛಾಯಾ ರತಿ ಅಭಾಸ, ಎನ್ನುತ್ತಾರೆ. ರತಿ ಆಭಾಸ. ರತಿ ಆಭಾಸವನ್ನು ಪ್ರಕಟಿಸಿದರೆ ಅದನ್ನು ಛಾಯಾರತಿ ಎನ್ನುತ್ತಾರೆ. ಐಹಿಕ ಸುಖ ಭೋಗಗಳಲ್ಲೋ ಅಥವಾ ವಿಮೋಚನೆಯಲ್ಲೋ ಒಲವುಳ್ಳವನಾಗಿದ್ದು ಕೂಡ ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ನಿರತರಾದ ಶುದ್ಧ ಭಕ್ತರ ಸಂಘ ಮಾಡುವ ಸುದೈವವು ಒಬ್ಬ ವ್ಯಕ್ತಿಗೆ ಒಮ್ಮೊಮ್ಮೆ ಒದಗುವುದುಂಟು. ಭಗವಂತನ ಕೃಪೆಯಿಂದ ಸಂಕೀರ್ತನಾ ಪ್ರಕ್ರಿಯೆಯಲ್ಲಿ ಮನಸ್ಸುಂಟಾಗಿ ಸಂಕೀರ್ತನಾಕಾರರ ಕೂಟದಲ್ಲಿ ಸೇರಿಕೊಳ್ಳುವ ಸೌಭಾಗ್ಯ ಒಬ್ಬ ವ್ಯಕ್ತಿಗೆ ಬರಬಹುದು. ಅಂತಹ ಹೊತ್ತಿನಲ್ಲಿ ಶುದ್ಧ ಭಕ್ತರೊಡನೆ ಸಂಗಮಿಸಿದ್ದೇ ಕಾರಣವಾಗಿ ಆ ಭಕ್ತರ ಹೃದಯಗಳ ಚಂದ್ರಕಿರಣಗಳಂತಹ ಶೀತಲ ಪ್ರಭೆಯು ವ್ಯಕ್ತಿಯ ಮೇಲೆ ಪ್ರತಿಫಲಿಸಿ ಆ ಶುದ್ಧ ಭಕ್ತರ ಪ್ರಭಾವವು ಅವನ ಮೇಲಾಗಬಹುದು. ಆಗ ಆ ವ್ಯಕ್ತಿಯು ಮಾಡುವ ಜಿಜ್ಞಾಸೆಯ ದೆಸೆಯಿಂದ ಪ್ರೇಮಕ್ಕೆ ತುಂಬಾ ಹತ್ತಿರವಾದ ಒಂದು ಭಾವ ಅವನಲ್ಲೂ ದೀಪಿಸಬಹುದು. ಈ ಪ್ರೇಮ ದೀಪ ಮಿಣುಕನ್ನುತ್ತದಲ್ಲ ಆಗಿರುತ್ತದೆ. ಇಂತಹ ಛಾಯಾರತಿ ಪ್ರದರ್ಶನದಿಂದ ವ್ಯಕ್ತಿಯ ಐಹಿಕ ನೋವುಗಳು ಮರೆಯಾದಂತೆ ಕಂಡರೆ ಅದನ್ನು ಪರಾರತಿ ಎನ್ನುತ್ತಾರೆ. ವ್ಯಕ್ತಿಯ ಶುದ್ಧ ಭಕ್ತನೊಬ್ಬನ ಸಂಘಕ್ಕೆ ಒಲಿದಾಗ ಅಥವಾ ವೃಂದಾವನ ಇಲ್ಲವೇ ಮಥುರಾ ಪಟ್ಟಣದಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಮೇಲೆ ಹೇಳಿಲಾದಂತಹ ಛಾಯಾ ಅಥವಾ ಪರಾರತಿಯು ಬೆಳೆಯಬಹುದು. ಕೃಷ್ಣನಲ್ಲಿ ಇಂತಹ ರತಿಯನ್ನು ಸಾಮಾನ್ಯ ವ್ಯಕ್ತಿಯೊಬ್ಬನು ಬೆಳೆಸಿಕೊಂಡಲ್ಲಿ ಸುದೈವವಶಾತ್ ಶುದ್ಧ ಭಕ್ತರ ಸಂಘದಲ್ಲಿದ್ದು ಭಕ್ತಿ ಸೇವಾ ಕಾರ್ಯಗಳನ್ನು ಮಾಡಿದಲ್ಲಿ ಆ ಸಾಮಾನ್ಯನು ಕೂಡ ಶುದ್ಧ ಭಕ್ತಿ ಸೇವೆಯ ನೆಲೆಗೇರಬಹುದು. ಈ ಎಲ್ಲ ಮಾತಿನ ಅರ್ಥ ಇಷ್ಟು: ಅಲೌಕಿಕ ರತಿಯು ಎಷ್ಟು ಬಲಯುತವಾದುದೆಂದರೆ ಅಂತಹ ರತಿಯು ಶುದ್ಧ ಭಕ್ತನ ಸಂಘ ಮಾಡಿದ್ದರ ಫಲವಾಗಿ ಸಾಮಾನ್ಯ ವ್ಯಕ್ತಿಯಲ್ಲಿ ಕಂಡು ಬಂದಾಗಲೂ ಅದು ಆ ವ್ಯಕ್ತಿಯನ್ನು ಸಿದ್ಧಿಯ ಘಟ್ಟಕ್ಕೆ ಒಯ್ಯಬಲ್ಲದು. ಆದರೆ ಶುದ್ಧ ಭಕ್ತರ ಸಂಘಭಾಗ್ಯವೂ ಆಶೀರ್ವಾದವೂ ಇಲ್ಲದೆ ಅಂತಹ ಕೃಷ್ಣ ರತಿಯು ವ್ಯಕ್ತಿಗೆ ಸಿದ್ಧಿಸಲಾರದು. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶುದ್ಧ ಭಕ್ತರ ಸಂಘ ಸಾಧಿಸಿ ಹೇಗೆ ಕೃಷ್ಣ ರತಿಯನ್ನು ಸಾಕಾರಗೊಳಿಸಿಕೊಳ್ಳಬಹುದು, ಹಾಗೆ ಆ ಶುದ್ಧ ಭಕ್ತರ ಚರಣಕಮಲಗಳಿಗೆ ಅಪರಾಧವೆಸಗಿ ಆ ರತಿ ನಂದಿ ಹೋಗುವಂತೆಯೂ ಮಾಡಬಹುದು. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದರೆ ಶುದ್ಧ ಭಕ್ತರ ಒಡನಾಟವು ಕೃಷ್ಣ ರತಿಯನ್ನು ಉದ್ದೀಪಿಸಬಹುದು. ಆದರೆ ವ್ಯಕ್ತಿಯು ಶುದ್ಧ ಭಕ್ತನ ಪಾದ ಕಮಲಗಳಲ್ಲಿ ಅಪರಾಧ ಮಾಡಿದರೆ ಅದು ಅವನ ಛಾಯಾರತಿ ಅಥವಾ ಪರಾರತಿಯನ್ನು ನಂದಿಸಿ ಬಿಡಬಹುದು. ರತಿಯು ನಂದಿ ಹೋಗುವುದನ್ನು ಪೂರ್ಣಚಂದ್ರನು ದಿನೇ ದಿನ ಕ್ಷಯವಾಗುವುದಕ್ಕೆ ಒಲಿಸಿದೆ. ಆದ್ದರಿಂದ ವ್ಯಕ್ತಿಯು ಶುದ್ಧ ಭಕ್ತರ ಸಂಘ ಮಾಡಿದಾಗ ಅವರ ಚರಣ ಕಮಲಗಳಲ್ಲಿ ಅಪರಾಧವೆಸಗದಂತೆ ಜಾಗರೂಕನಾಗಿರಬೇಕು. ಛಾಯಾರತಿಯೇ ಆಗಲಿ ಪರಾರತಿಯೇ ಆಗಲಿ ಒಟ್ಟಿನಲ್ಲಿ ಅಲೌಕಿಕ ರತಿಯು ಶುದ್ಧ ಭಕ್ತರ ಪಾದಾಂಬುಜಗಳಿಗೆ ಎಸಗಿದ ಅಪರಾಧದ ಪ್ರಮಾಣವನ್ನು ಅನುಸರಿಸಿ ಇಂಗಿ ಹೋಗಬಹುದು. ಶುದ್ಧ ಭಕ್ತರಲ್ಲಿ ಎಸಗಿದ ಅಪರಾಧವು ಗಂಭೀರತರಾಗಿದ್ದರೆ ವ್ಯಕ್ತಿಯ ಕೃಷ್ಣ ರತಿಯು ಪೂರ್ಣವಾಗಿ ಇಲ್ಲವಾಗುತ್ತದೆ. ಹಾಗೆ ಅಪರಾಧವು ಅಷ್ಟೇನೂ ಗುರುತರವಾದಾಗ ವ್ಯಕ್ತಿಯ ಕೃಷ್ಣ ರತಿಯು 2ನೇ ಅಥವಾ 3ನೇ ದರ್ಜೆಗೆ ಇಳಿದು ಬಿಡಬಹುದು. ವಿಮೋಚನೆ ಗಳಿಸುವ ಅಥವಾ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ರತಿ ಆಭಾಸ ಅಂತ ನೋಡ್ತಾ ಇದ್ದೇವೆ. ರತಿ ಆಭಾಸ ಅಂತಂದ್ರೆ ಇಮಿಟೇಟಿವ್ ಅಟ್ಯಾಚ್ಮೆಂಟ್. ಕೃಷ್ಣನಲ್ಲಿ ನಿಜವಾದ ಒಂದು ಒಲವು ಇಲ್ಲ, ಆದರೆ ಅದನ್ನ ಅನುಕರಿಸುವುದು, ಅದಕ್ಕೆ ರತಿ ಆಭಾಸ ಅಂತ ಕರೀತಾರೆ. ಈ ರತಿ ಆಭಾಸದಲ್ಲಿ 2 ವಿಧಗಳಿವೆ, 2 ರೀತಿ. ಒಂದು ಛಾಯಾ ರತಿ, ಮತ್ತೊಂದು ಪರಾರತಿ ಅಂತ. ಛಾಯಾರತಿ ಅಂತಂದ್ರೆ ಅವರು ನಿಯಂತ್ರಕ ತತ್ವಗಳನ್ನು ಪಾಲಿಸೋದಿಲ್ಲ, ಮತ್ತೆ ಸಂಪ್ರದಾಯದ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುವುದಿಲ್ಲ, ಆದರೆ ರತಿ ಆಭಾಸವನ್ನು ಪ್ರದರ್ಶನ ಮಾಡುತ್ತಾರೆ. ಅದಕ್ಕೆ ಛಾಯಾರತಿ ಅಂತ ಕರೀತಾರೆ. ಇನ್ನೊಂದು ಪರಾರತಿ. ಪರಾರತಿ ಅಂತಂದರೆ ಅವರಿಗೆ ಅಂದರೆ ಆ ರೀತಿಯ ಒಂದು ಒಲವಿರುತ್ತೆ, ಅದು ಅಲೌಕಿಕವಾದ ಒಲವಿರುತ್ತೆ. ಆದರೆ ಈ 2 ಜನ ಅಂದರೆ ಛಾಯಾರತಿ ಮತ್ತು ಪರಾರತಿ ಇವರಿಗೆ ಹೇಗೆ ಇದರಲ್ಲಿ ಅಂದರೆ ಕೃಷ್ಣರತಿ ಸಿಗ್ಬೋದು, ನಿಜವಾದ ಕೃಷ್ಣರತಿ ಸಿಗ್ಬೋದು ಅಂತಂದರೆ ಇಂತಹ ರತಿ ಆಭಾಸವನ್ನು ವ್ಯಕ್ತಪಡಿಸುವ ಮನುಷ್ಯರು ಅವರು ಶುದ್ಧ ಭಕ್ತರ ಸಂಘಕ್ಕೆ ಬಂದಾಗ ಮತ್ತೆ ಅಥವಾ ಅವರು ಆ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ನಿರತರಾದಾಗ ಆ ಸಂಕೀರ್ತನಕಾರರ ಕೂಟದಲ್ಲಿ ಭಕ್ತರ ಸಂಘದಲ್ಲಿ ಇದ್ದಾಗ ಅವರಿಗೆ ಮನಸ್ಸು
ಭಗವಂತನ ಮೇಲೆ ಒಲಿಯುತ್ತದೆ. ಆಗ ಏನಾಗುತ್ತದೆ ಅಂದರೆ ಶುದ್ಧ ಭಕ್ತರ ಆ ಒಂದು ಅವರ ಕರುಣೆಯಿಂದ ಅವರ ಹೃದಯದಲ್ಲಿ ಅಂದರೆ ಆ ಭಕ್ತರ ಪ್ರಭಾವ ಉಂಟಾಗುತ್ತದೆ. ಆಗ ಅವರಿಗೆ ಅಲ್ಲಿ ಕೃಷ್ಣನ ಬಗ್ಗೆ ಪ್ರೇಮ ಸ್ವಲ್ಪ ಛಾಯಾರತಿ ಪ್ರದರ್ಶನದ್ದು ಹೋಗಿ ಅವರಲ್ಲಿ ನಿಜವಾದ ಒಂದು ಕೃಷ್ಣನ ಬಗ್ಗೆ ಒಲವು ಸ್ವಲ್ಪ ಸ್ವಲ್ಪ ಪ್ರಾರಂಭವಾಗುವುದು. ಅದನ್ನೇ ಪರಾರತಿ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಛಾಯಾರತಿಯಲ್ಲಿದ್ದವರು ಪರಾರತಿಗೆ ಬರಬೇಕು ಅಂತಂದರೆ ಅವರು ನಿಜವಾದ ಕೃಷ್ಣನ ಬಗ್ಗೆ ಒಲವು ಪಡ್ಕೊಳ್ಬೇಕಂದ್ರೆ ಶುದ್ಧ ಭಕ್ತರ ಸಂಘ ಮಾಡಬೇಕು, ಭಕ್ತರ ಸಹವಾಸದಲ್ಲಿ ಇರಬೇಕು, ಮತ್ತು ಆ ಶುದ್ಧ ಭಕ್ತರ ಅನುಗ್ರಹ ಅವರಿಗೆ ಸಿಕ್ಕಬೇಕು, ಅವರು ಸಂಕೀರ್ತನದಲ್ಲಿ ಪಾಲ್ಗೊಳ್ಳಬೇಕು. ಈ ರೀತಿಯಾದ ಅವರು ಭಕ್ತರ ಸಂಘದಲ್ಲಿ ಭಕ್ತಿ ಚಟುವಟಿಕೆಗಳನ್ನು ಮಾಡಿದಾಗ ಅವರಿಗೆ ಪರಾರತಿ ಅಥವಾ ಅವರಿಗೆ ಆ ಒಂದು ಪರಾರತಿ ಬೆಳೆದ ಮೇಲೆ ಅವರಿಗೇನಾಗುತ್ತೆ, ಮುಂದೆ ಅವರು ಭಕ್ತಿ ಕಾರ್ಯದಲ್ಲಿ ಮುಂದುವರಿಸ್ಕೊಂಡು ಹೋದಾಗ ಅವರು ಕೂಡ ಕೃಷ್ಣನ ಬಗ್ಗೆ ರತಿಯನ್ನು ಪಡ್ಕೊಳ್ಬಹುದು. ಸಾಮಾನ್ಯ ಜನರು ಕೂಡ ಕೃಷ್ಣ ರತಿಯನ್ನು ಪಡ್ಕೊಂಡು ಸಿದ್ಧಿಯ ಘಟ್ಟಕ್ಕೆ ಹೋಗಲಿಕ್ಕೆ ಆ ಭಕ್ತರ ಶುದ್ಧ ಭಕ್ತರ ಸಂಘ ಬಹಳ ಮುಖ್ಯವಾದದ್ದು. ಇದನ್ನು ನಾವಿಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಈಗ ಕೆಲವರು ಈಗ ಶುದ್ಧ ಭಕ್ತಿ ರತಿ ಆಭಾಸವನ್ನು ವ್ಯಕ್ತಪಡಿಸಿ ಕೃಷ್ಣ ರತಿಯನ್ನು ಪಡೆಯುವುದು ಹೇಗೆ? ಭಕ್ತರ ಸಂಘದಿಂದ, ಶುದ್ಧ ಭಕ್ತರ ಆ ಒಂದು ಅನುಗ್ರಹದಿಂದ, ಭಕ್ತಿ ಚಟುವಟಿಕೆಗಳನ್ನು ಮಾಡೋದ್ರಿಂದ. ಈಗ ಶುದ್ಧ ಭಕ್ತಿ ಹೇಗೆ ಅವರು ಕೃಷ್ಣ ರತಿಯನ್ನು ಬೆಳೆಸ್ಕೋಬೋದು, ಆದರೆ ಆ ಕೃಷ್ಣ ರತಿಯನ್ನು ಬೆಳೆಸ್ಕೊಂಡಿದ್ದನ್ನು ಹೇಗೆ ಅವರು ಕಳ್ಕೊಳ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತರ ಚರಣ ಕಮಲದಲ್ಲಿ ಅಪರಾಧ ಮಾಡಿದರೆ ಅದು ವೈಷ್ಣವರ ಅಪರಾಧ ಆಗ್ಬಿಡುತ್ತೆ. ಆ ಶುದ್ಧ ಭಕ್ತನ ಪಾದ ಕಮಲದಲ್ಲಿ ಅಪರಾಧ ಮಾಡಿದರೆ ಅವರು ಬೆಳೆಸಿಕೊಂಡಿರ್ತಕ್ಕಂಥ ರತಿ ನಂದಿ ಹೋಗ್ತದೆ. ಈ ರತಿ ನಂದು ಹೋಗುವುದನ್ನು ಪೂರ್ಣಚಂದ್ರ ಕ್ಷೀಣಿಸುವುದಕ್ಕೆ ನಮಗೆ ಹೋಲಿಸಿದ್ದಾರೆ. ಯಾಕೆಂದರೆ ಪೂರ್ಣಚಂದ್ರ ದಿನಗಳದಂತೆ ಕ್ಷೀಣಿಸ್ತಾ ಹೋಗ್ತಾನೆ. ಸೊ ಆದ್ದರಿಂದ ಯಾವುದೇ ಈ ಛಾಯಾರತಿ ಆಗಲಿ ಪರಾರತಿ ಆಗಲಿ ಅದನ್ನು ಭಕ್ತರ ಸಂಘದಲ್ಲಿದ್ದರೆ ಅವರು ಭಕ್ತಿ ಚಟುವಟಿಕೆ ಮಾಡಿದರೆ ಅವರಲ್ಲಿ ನಿಜವಾದ ರತಿ ಪಡ್ಕೋಬಹುದು. ಆದರೆ ಅವರು ಕೃಷ್ಣನ ಭಕ್ತರ ಶುದ್ಧ ಭಕ್ತರ ಪಾದದಲ್ಲಿ ಅಪರಾಧ ಎಸಗಿದರೆ ಅವರಲ್ಲಿ ಇರತಕ್ಕಂಥ ಅಲೌಕಿಕ ರತಿ ನಂದಿ ಹೋಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಪರಾಧ ಗುರುತರವಾಗಿದ್ದರೆ ಅದು ನಂದಿ ಹೋಗುತ್ತೆ. ಅಪರಾಧ ಅಷ್ಟು ಒಂದು ಸೀರಿಯಸ್ ಇಲ್ಲದ ಅಪರಾಧ ಆದರೆ, ಸಣ್ಣ ಪುಟ್ಟ ಅಪರಾಧ ಮಾಡಿದ್ರೆ ಆ ವ್ಯಕ್ತಿ ಬೆಳೆಸಿಕೊಂಡಿರ್ತಕ್ಕಂಥ ಕೃಷ್ಣರತಿ 2ನೇ 3ನೇ ದರ್ಜೆಗೆ ಇಳಿಬಹುದು. ಉತ್ತಮವಾದ ಕೃಷ್ಣರತಿ ಇದ್ದಿದ್ದವರು ನಿಧಾನವಾಗಿ ಕೆಳಗೆ ಇಳಿದ್ಬಿಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ವೈಷ್ಣವ ಅಪರಾಧ ಆಗದಿದ್ದಾಗೆ ನಾವು ಜಾಗರೂಕತೆ ವಹಿಸ್ಕೊಳ್ಬೇಕು. ಮತ್ತು ಯಾವಾಗಲೂ ಶುದ್ಧ ಭಕ್ತರ ಸಂಘದಲ್ಲಿ ಇರಬೇಕು, ಮತ್ತು ಭಕ್ತಿ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಬೇಕು. ಹರೇ ಕೃಷ್ಣ. ಇದನ್ನು ಓದಿ ಹರೇ ಕೃಷ್ಣ ಯಾರಾದರೂ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ನೀವು ಯಾರು ಓದುದಿಲ್ಲ ಅಂದ್ರೆ ನಾನು ಹೇಳ್ಬಿಡ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ, ಸಮಯ ಇರುವುದಿಲ್ಲ ಇಲ್ಲಿ, ನಮಗೆ ಸಮಯದ ಪ್ರಾಬ್ಲಮ್ ಆಗತ್ತೆ. ಹರೇ ಕೃಷ್ಣ. ವಿಮೋಚನೆ ಗಳಿಸುವ ಅಥವಾ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವ ತತ್ವಗಳಿಗೆ ವ್ಯಕ್ತಿಯು ಗಮನ ಕೊಟ್ಟಾಗ ಆತನ ದೇವೋನ್ಮಾದವು ಕ್ರಮೇಣ ಛಾಯಾ ಮತ್ತು ಪರಾರತಿಯ ಮಟ್ಟಕ್ಕಿಳಿಯುತ್ತದೆ. ಇಲ್ಲವೇ ಅಹಂಗ್ರಹೋಪಾಸನ ಎಂಬುದರ ತತ್ವಗಳಿಗೆ ಪರಿವರ್ತಿತವಾಗುತ್ತದೆ. ಜೀವಿಯು ತನ್ನನ್ನು ಪರಮಪ್ರಭುವಿನೊಂದಿಗೆ ಸಮೀಕರಿಸಿಕೊಂಡು ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪ್ರಾರಂಭಿಸಿದಾಗ ಈ ಅಹಂಗ್ರಹೋಪಾಸನವು ಅವನನ್ನು ನಿರೂಪಿಸುತ್ತದೆ. ಆತ್ಮ ಸಾಕ್ಷಾತ್ಕಾರದ ಆದಿಯಲ್ಲಿ ಈ ಅವ್ಯವಸ್ಥೆಯನ್ನು ತಾಂತ್ರಿಕ ಪರಿಭಾಷೆಯಲ್ಲಿ ಅದ್ವೈತವೆನ್ನುತ್ತಾರೆ. ತಾನು ಪರಮಪ್ರಭುವು ಒಂದೇ ಎಂದು ಅದ್ವೈತಿಯು ಆಲೋಚಿಸುತ್ತಾನೆ. ಹೀಗೆ ತನಗೂ ಪರಮಪ್ರಭುಗೂ ಯಾವುದೇ ವ್ಯತ್ಯಾಸ ಕಾಣುವುದರಿಂದ ತನ್ನನ್ನು ತಾನೇ ಪೂಜಿಸಿಕೊಂಡರೆ ಆ ಪೂಜೆಯು ಪರಮಪೂರ್ಣನಾದವನನ್ನು ಪೂಜಿಸಿದಂತೆಯೇ ಎಂದು ಅದ್ವೈತಿಯು ಭಾವಿಸುತ್ತಾನೆ. ಪ್ರಾರಂಭಿಕ ಭಕ್ತನು ಸಂಕೀರ್ತನ ನರ್ತನಗಳಲ್ಲಿ ಬಲು ಉತ್ಸಾಹದಿಂದ ಭಾಗವಹಿಸುವುದು ಕೆಲವು ಸಲ ಕಂಡುಬರುತ್ತದೆ. ಆದರೆ ಅವನ ಎದೆಯಾಳದಲ್ಲಿ ತಾನು ಪರಮಪೂರ್ಣನಲ್ಲಿ ಒಂದಾಗಿ ಬಿಟ್ಟಿದ್ದೇನೆಂಬ ಭಾವವಿರುತ್ತದೆ. ಅದ್ವೈತದ ಈ
ಚಿತ್ತವೃತ್ತಿಯು ಶುದ್ಧ ಅಲೌಕಿಕ ಭಕ್ತಿ ಸೇವೆಗಳಿಗಿಂತ ಇಡಿಯಾಗಿ ಬೆರೆಯದ್ದು. ಆದರೆ ವ್ಯಕ್ತಿಯು ನಿಯಂತ್ರಕ ತತ್ವಗಳನ್ನು ಪಾಲಿಸದೆ ಅತ್ಯುಚ್ಚ ಮಟ್ಟದ ಭಕ್ತಿಯನ್ನು ಗಳಿಸಿಕೊಂಡರೆ ಅವನ ಭಕ್ತಿ ಸೇವೆಯು ಈ ನೆಲೆಯನ್ನು ಅವನ ಪೂರ್ವ ಜನ್ಮದಲ್ಲಿಯೇ ಸಾಧಿಸಿಕೊಂಡಿದ್ದ ಎಂದು ಪರಿಭಾವಿಸಬೇಕು. ಆ ಸಿದ್ಧಿಯನ್ನು ಒಂದಲ್ಲ ಒಂದು ಕಾರಣಕ್ಕೆ ತಾತ್ಕಾಲಕ್ಕೆ ಸ್ಥಗಿತವಾಗಿತ್ತು. ಅಂತಹ ಸ್ಥಗಿತಕ್ಕೆ ಬಹುಶಃ ಶುದ್ಧ ಭಕ್ತನೊಬ್ಬರಲ್ಲಿ ಎಸಗಿದ ಅಪರಾಧವು ಕಾರಣವಾಗಿದ್ದಿರಬಹುದು. ಈಗ ಒದಗಿ ಬಂದ ಎರಡನೆಯ ಅವಕಾಶದಿಂದಾಗಿ ಅದು ಮತ್ತೆ ಬಲಗೊಳ್ಳುತ್ತಿದೆ. ಭಕ್ತಿ ಸೇವೆಯಲ್ಲಿ ನಾವು ಮಾಡಿಕೊಳ್ಳುವ ಸ್ಥಿರ ಪ್ರಗತಿಯು ಶುದ್ಧ ಭಕ್ತರ ಸಂಘದಿಂದ ಮಾತ್ರ ಸಾಧ್ಯವಾಗುತ್ತದೆ ಎಂಬುದು ಈ ಎಲ್ಲಾ ಮಾತಿನ ಸಾರಾಂಶ. ಹರೇ ಕೃಷ್ಣ. ಇಲ್ಲಿ ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ಯಾರು ಅಂದರೆ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವ ತತ್ವ ಇಟ್ಕೊಂಡಿರ್ತಾರೆ ಅವರಿಗೆ ಆ ರೀತಿಯಾದ ಯೋಚನೆ ಮಾಡಿದರೂ ಕೂಡ ಅವರು ಕೃಷ್ಣ ರತಿಯನ್ನು ಬೆಳೆಸ್ಕೊಂಡಿದ್ರು ಕೂಡ ಅವರಿಗೆ ಏನಾಗುತ್ತೆ, ಅವರ ಮಟ್ಟ ಛಾಯಾರತಿ ಪರಾರತಿಗೆ ಇಳಿದು ಬಿಡುತ್ತೆ. ಮತ್ತು ಇಲ್ಲಿ ಅದ್ವೈತವಾದಿಗಳು ಅಂದರೆ ತಾನು ಒಂದೇ ದೇವರು ಒಂದೇ ಈ ರೀತಿಯಾದ ಸಮೀಕರಣ ಮಾಡಿಕೊಂಡ್ರೆ ಅದಕ್ಕೆ ಅಹಂಗ್ರೋಪಾಸನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ರೀತಿಯಾಗಿದ್ದರೂ ಕೂಡ ಅದ್ವೈತಿ ತನ್ನನ್ನೇ ತಾನು ಪೂಜೆ ಮಾಡಿಕೊಂಡ್ರೆ ಅದು ಆ ರೀತಿ ಆದರೂ ಕೂಡ ಅವರು ಕೃಷ್ಣರತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ನಾವು ಕೆಲವರನ್ನ ನೋಡ್ಬೋದು, ತುಂಬ ಪ್ರಾರಂಭಿಕ ಭಕ್ತರು ಅವರು ತುಂಬ ಮೊದಲು ಸಂಕೀರ್ತನದಲ್ಲಿ ಭಾಗವಹಿಸೋದು ಮತ್ತು ತುಂಬ ಖುಷಿ ಮತ್ತು ಉತ್ಸಾಹದಿಂದ ಭಾಗವಹಿಸ್ತಾರೆ. ಇದೆಲ್ಲ ಏನಾಗುತ್ತೆ ಅಂತಂದರೆ ಅವರ ಮನಸ್ಸಿನಲ್ಲಿ ತಾನು ಭಗವಂತನಲ್ಲಿ ಒಂದಾಗ್ಬಿಟ್ಟಿದ್ದೇನೆ ಈ ರೀತಿ ಭಾವನೆಗಳು ಬಂದ್ಬಿಡುತ್ತೆ. ಅದಕ್ಕೆ ಅದ್ವೈತ ಚಿತ್ತವೃತ್ತಿ ಅಂತ ಕರೀತಾರೆ. ಈ ಅದ್ವೈತ ಚಿತ್ತವೃತ್ತಿ ಅದು ಅಲೌಕಿಕ ಸೇವೆಗಿಂತ ತುಂಬ ಬೇರೆಯಾದದ್ದು. ಆದರೆ ಕೆಲವರು ಪ್ರಾರಂಭದಲ್ಲಿಯೇ ಅವರು ನಿಯಂತ್ರಕ ತತ್ವಗಳನ್ನು ಪಾಲಿಸಿದ್ದರೂ ಕೂಡ ಕೆಲವೊಬ್ಬರು ತುಂಬ ಭಕ್ತಿ ಸೇವೆಯಲ್ಲಿ ಉಚ್ಚ ಮಟ್ಟಕ್ಕೆ ಬಂದಿರ್ತಾರೆ. ಕೆಲವರಿಗೆ ನೋಡಿ ಪ್ರಾರಂಭದಲ್ಲಿ ಅವರಿಗೆ ಹೆಚ್ಚಿನ ಒಂದು ಭಗವದ್ಗೀತೆಯ ಬಗ್ಗೆ ತಿಳಿದಿರುತ್ತೆ ಮತ್ತು ಭಗವದ್ಗೀತೆ ಶ್ಲೋಕಗಳನ್ನು ತುಂಬ ಚೆನ್ನಾಗಿ ಹೇಳ್ತಾರೆ, ಅದನ್ನು ಅರ್ಥನೂ ಕೂಡ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ಇವರೆಲ್ಲ ಏನು ಅಂತಂದರೆ ಹಿಂದಿನ ಜನ್ಮದಲ್ಲಿ ಅವರು ಈ ಭಕ್ತಿ ಸೇವೆಯನ್ನು ಸಾಧಿಸಿರಬೇಕು, ಆದರೆ ಅದರಲ್ಲಿ ಪೂರ್ತಿ ಆಗಲಿಲ್ಲ, ಅದು ನಿಂತು ಹೋಗಿತ್ತು. ಅದಕ್ಕೆ ಭಗವಂತ ಇಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ. ಸೊ ಹಾಗಾಗಿ ಭಕ್ತಿ ಸೇವೆಯಲ್ಲಿ ನಾವು ಏನು ಮಾಡಬೇಕು, ಮುಂದುವರಿಬೇಕು ಅಂತಂದರೆ ಶುದ್ಧ ಭಕ್ತರ ಸಂಘ ಮಾತ್ರ ಇದು ಸಾಧ್ಯವಾಗುತ್ತೆ. ಉಳಿದೆಲ್ಲ ಬಿಟ್ಟು ಶುದ್ಧ ಭಕ್ತರ ಸಂಘ ಇಲ್ಲದಿದ್ದರೆ ಸುಮ್ಮನೆ ಆ ರೀತಿಯ ಅಂದರೆ ಅದ್ವೈತವಾದಿಗಳ ಹಾಗೆ ಅಹಂಗ್ರೋಪಾಸನೆ ಮಾಡೋದು ಅಥವಾ ನಿರಾಕಾರವಾದಿಗಳ ಹಾಗೆ ಅಲ್ಲಿ ಇದರಲ್ಲಿ ಅಂದರೆ ಸಾಯುಜ್ಯ ಮೋಕ್ಷ ಪಡ್ಕೊಳ್ಳಿಕ್ಕೆ ಇಷ್ಟಪಡೋದು ಇದೆಲ್ಲ ಇದ್ರೆ ಸಾಧ್ಯ ಆಗೋದಿಲ್ಲ. ಅವರು ಭಕ್ತಿ ಸೇವೆಗೆ ಬರಬೇಕು ಮತ್ತು ಭಕ್ತರ ಸಂಘದಲ್ಲಿ ಇರಬೇಕು. ಆಗ ಮಾತ್ರ ಆ ಭಕ್ತಿ ಸೇವೆಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ, ಕೃಷ್ಣರತಿ ಸಾಧ್ಯ ಆಗತ್ತೆ. ಹಾಗಾಗಿ ಇದನ್ನು ಓದಿದ್ದೀರಾ ಮಾತಾಜಿ? ಹರೇ ಕೃಷ್ಣ. ಓಕೆ, ಯಾರಾದರೂ ಓದಿ ಇದನ್ನ? ಹರೇ ಕೃಷ್ಣ. ಓದಿದ್ದೀರಾ? ಹಾಗಾಗಿ ಇಲ್ಲಿ ನಾವೇನು ತಿಳ್ಕೊಳ್ಬೇಕು ಅಂದರೆ ಯಾವುದೇ ಭಕ್ತ ಅವನು ನಿಜವಾಗಿ ಮುಂದುವರಿತಾ ಇದ್ದಾನೆ ಭಕ್ತಿಯಲ್ಲಿ ಅಂದರೆ ಅಲ್ಲಿ ಕೃಷ್ಣನ ಅನುಗ್ರಹ ಇದೆ. ಇದನ್ನ ಬಹಳ ಮುಖ್ಯ. ಕೃಷ್ಣನ ಅನುಗ್ರಹ ಇದೆ ಅಂದರೆ ಈ ಐಹಿಕ ಸುಖ ಭೋಗಗಳಲ್ಲಿ ಸಂಪೂರ್ಣ ನಿರಾಸಕ್ತಿ ತಾಳಿದ್ದಾನೆ ಅಂತ ಅರ್ಥ. ಈಗ ಐಹಿಕದಲ್ಲಿ ನಿರಾಸಕ್ತಿ ತಡ್ಕೊಳ್ಳದೆ ಕೃಷ್ಣನಲ್ಲಿ ರತಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಕೃಷ್ಣನಲ್ಲಿ ಒಂದು ಕೃಷ್ಣನ ಅನುಗ್ರಹ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಪ್ರೇಮ, ದೈವೋನ್ಮಾದ ಪೂರಿತ ಪ್ರೇಮ ಬೆಳೆಸ್ಕೊಂಡಿದ್ದಾನೆ, ಅವನು ಭಕ್ತಿಯಲ್ಲಿ ಮುಂದುವರೆದಿದ್ದಾನೆ ಅಂದರೆ ಅವನಿಗೆ ಐಹಿಕದಲ್ಲಿ ನಿರಾಸಕ್ತಿ ಉಂಟಾಗಿದೆ, ಭಗವಂತನಲ್ಲಿ ಆಸಕ್ತಿ ಉಂಟಾಗಿದೆ. ಹಾಗಾಗಿ ಅವರನ್ನು ನೋಡಿ ನಾವು ಅಸೂಯೆ ಪಡಬಾರ್ದು ಅಂತ ಹೇಳ್ತಾರೆ. ಯಾಕೆಂತಂದರೆ ಅವನಿಗೆ ಭಗವಂತನ ಬಗ್ಗೆ ಒಂದು ಆಸಕ್ತಿ ಉಂಟಾಗಿದೆ, ಹಾಗಾಗಿ ಅವನು ಐಹಿಕದಲ್ಲಿ ವಿರಕ್ತನಾಗಿದ್ದಾನೆ. ಅದು ಕೃಷ್ಣ ಅಂದರೆ ಭಗವಾನ್ ಕೃಷ್ಣನಲ್ಲಿ ಅಥವಾ ಗುರುವಿನಲ್ಲಿ ಇಡುವ ಅಚಲ ಶ್ರದ್ಧೆಯು ವ್ಯಕ್ತಿಯನ್ನು ಭಕ್ತಿ ಸೇವಾ ಕಾರ್ಯಗಳಲ್ಲಿ ಬಹು ಉನ್ನತ ಸ್ಥಾನದಲ್ಲಿ ಇರಿಸುತ್ತದೆ. ಹಾಗಾಗಿ ನಮ್ಮ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದರೆ ನಮಗೆ ಶ್ರದ್ಧೆ ಇರಬೇಕು. ಯಾರಲ್ಲಿ ಇರಬೇಕು? ಕೃಷ್ಣನಲ್ಲಿ, ಭಗವಾನ್ ಕೃಷ್ಣನಲ್ಲಿ ಶ್ರದ್ಧೆ ಇರಬೇಕು, ಗುರುವಿನಲ್ಲಿ ಶ್ರದ್ಧೆ ಇರಬೇಕು.
ಆಮೇಲೆ ಭಕ್ತಿ ಸೇವಾ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಆಗ ನಮಗೆ ಉನ್ನತ ಸ್ಥಾನಕ್ಕೆ, ಭಕ್ತಿಯಲ್ಲಿ ಉನ್ನತ ಮುಂದುವರಲಿಕ್ಕೆ ಸಾಧ್ಯ ಆಗುತ್ತದೆ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನರಸಿಂಹ ಪುರಾಣದಲ್ಲಿ ಹೀಗೆಂದು ಹೇಳಿದ: ವ್ಯಕ್ತಿಯು ತನು ಮನ ಹಾಗೂ ಕಾರ್ಯಗಳನ್ನು ಪರಮ ದೇವೋತ್ತಮನ ಸೇವೆಯಲ್ಲಿ ತೊಡಗಿದ್ದು ಬಾಹ್ಯವಾಗಿ ಹೇಯ ಕೃತ್ಯದಲ್ಲಿ ನಿರತನಾದಂತೆ ಕಂಡು ಬರುತ್ತದೆನ್ನೋಣ. ಆಗ ಅವನ ಭಕ್ತಿ ಶಕ್ತಿಯು ಆ ವ್ಯಕ್ತಿಯ ಹೇಯ ಕೃತ್ಯಗಳನ್ನು ಶೀಘ್ರವಾಗಿಯೂ ನಿಶ್ಚಯವಾಗಿಯೂ ತೊಡೆದು ಹಾಕುತ್ತದೆ. ಇದಕ್ಕೊಂದು ಉದಾಹರಣೆಯನ್ನು ನೀಡಬಹುದು. ಪೂರ್ಣಚಂದ್ರನ ಮೈ ಮೇಲೆ ಅನೇಕ ಕಪ್ಪು ಚುಕ್ಕೆಗಳಿದ್ದು ಅವು ಸಿಡುಬಿನ ಕಲೆಗಳಂತೆ ಕಾಣುತ್ತವೆ. ಹೀಗಿದ್ದು ಪೂರ್ಣಚಂದ್ರನ ಶೀತಲ ಕಿರಣಗಳೇನೋ ತಡೆಯೇ ಇಲ್ಲ. ಇದೇ ರೀತಿ ಬೆಟ್ಟದಷ್ಟು ಭಕ್ತಿ ಸೇವೆಯ ನಡುವೆ ಒಂದು ಸಣ್ಣ ತಪ್ಪನ್ನು ಅಪರಾಧವೆಂದು ಪರಿಗಣಿಸಲಾರದು. ಕೃಷ್ಣ ರತಿಯು ಒಂದು ದಿವ್ಯಾನುಭವ. ಈ ಸೀಮಾತೀತ ದಿವ್ಯಾನಂದದ ನಡುವೆ ಲೌಕಿಕ ದೋಷಗಳು ಒಂದು ಚುಕ್ಕಿಯು ಯಾವ ರೀತಿಯಲ್ಲಿಯೂ ಬಾಧಿಸದು. ಹರೇ ಕೃಷ್ಣ. ಕೃಷ್ಣ. ನರಸಿಂಹ ಪುರಾಣದಲ್ಲಿ ಏನ್ ಹೇಳಿದ್ದ ಅಂದ್ರೆ, ಒಬ್ಬ ವ್ಯಕ್ತಿ ತನ್ನ ಮನಸ್ಸು, ತನ್ನ ಮಾತು, ತನ್ನ ಒಂದು ಕೃತಿ ಇದರಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ, ಅವನೇನಾದ್ರೂ ಹೇಯ ಕೃತ್ಯ ಮಾಡಿದ್ರು ಕೂಡ ಅವನು ಆ ಕೃತ್ಯ ಏನ್ ಮಾಡ್ತಾರೆ ಅದು ಭಕ್ತಿ ಸೇವೆ ಆ ಒಂದು ಹೇಯ ಕೃತ್ಯವನ್ನು ತೆಗೆದು ಹಾಕಿಬಿಡ್ತದೆಯಂತೆ. ಉದಾಹರಣೆಗೆ ಅಂದ್ರೆ ಇಲ್ಲಿ ನಮಗೆ ಏನ್ ತಿಳ್ಕೊಳ್ಳೋ, ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ. 9ನೇ ಅಧ್ಯಾಯ 30ನೇ ಶ್ಲೋಕದಲ್ಲಿ ಹೇಳಿದ್ದಾರೆ: ಅಪಿಚ್ಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅಂದ್ರೆ ಯಾರಾದ್ರೂ ಹೀನ ಕಾರ್ಯ ಮಾಡಿದರೆ, ಅವನ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಅವನು ಸಾಧು. ಯಾಕೆ ಅಂತಂದ್ರೆ ಅವನು ತನ್ನ ನಿರ್ಧಾರ ಸರಿ ಮಾಡಿದ್ದಾನೆ, ಅವನು ಸರಿಯಾದ ದಾರಿಯಲ್ಲಿ ಕೃಷ್ಣ ಭಕ್ತಿಯಲ್ಲಿ ಅವನು ಇದ್ದಾನೆ. ಹಾಗಾಗಿ ಅವನನ್ನ ಸಾಧು ಅಂತ ತಿಳ್ಕೊಳ್ಬೇಕು ಅಂತ ಭಗವಂತನೇ ಹೇಳಿದ್ದಾನೆ. ಏಕೆ ಅಂತಂದ್ರೆ ಅವನು ಒಮ್ಮೆ ತಪ್ಪು ಮಾಡೋದಿಲ್ಲ ಭಕ್ತಿ ಮಾರ್ಗದಲ್ಲಿ ಇದ್ದವರು. ಆದರೆ ಅವನು ಒಮ್ಮೆ ತಪ್ಪು ಮಾಡಿದ ಅಂತಂದ್ರೆ ಆದರೂ ಅವನು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದಾನೆ. ಆಗ ಹೃದಯದಲ್ಲಿ ಇರ್ತಕ್ಕಂಥ ಪರಮಾತ್ಮ ಅವನನ್ನು ಪರಿಶುದ್ಧಗೊಳಿಸುತ್ತಾನೆ. ಮತ್ತೆ ಈ ಹೀನ ಕಾರ್ಯ ಮಾಡಿದ್ದಕ್ಕಾಗಿ ಅಸಹ್ಯತೆಯಿಂದ ಅವನನ್ನ ಪಾರು ಮಾಡ್ತಾನೆ ಅಂತ. ಸೊ ಹಾಗಾಗಿ ಈ ಭಕ್ತಿ ಸೇವೆ ತುಂಬಾ ಪ್ರಬಲವಾದದ್ದು. ಆದರೆ ಈ ಭಕ್ತಿ ಸೇವೆಯ ಒಂದು ಶಕ್ತಿ, ಆದರೆ ಐಹಿಕದ ಸೋಂಕು, ಈ ಮಾಯೆ ಕೂಡ ಪ್ರಬಲವಾದದ್ದು. ಸೊ ಹಾಗಾಗಿ ಈ ಮಾಯೆ ಪ್ರಬಲವಾಗಿದ್ದರಿಂದ ಭಕ್ತಿಯಲ್ಲಿರ್ತಕ್ಕಂಥವನು ಒಮ್ಮೊಮ್ಮೆ ಒಂದು ತಪ್ಪಾದ ಕೆಲಸಗಳನ್ನು ಮಾಡಬಹುದು. ಆದರೆ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ತುಂಬಾ 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 ಅದು ಶಕ್ತಿ ಜಾಸ್ತಿ. ಅದಕ್ಕಾಗಿ ಯಾರಾದರೂ ಪತನಗೊಂಡ್ರು ಕೂಡ ಅವರನ್ನ ಅದು ಸರಿಪಡಿಸಿ ಬಿಡುತ್ತದೆ. ಸೊ ಹಾಗಾಗಿ ಆಕಸ್ಮಿಕವಾಗಿ ಯಾರಾದರೂ ಭಕ್ತಿಯಲ್ಲಿದ್ದವರು ಪತನ ಹೊಂದಿದರೆ ಅವರ ಬಗ್ಗೆ ನಾವು ಅಪಹಾಸ್ಯ ಮಾಡಬಾರದು. ಅವರನ್ನ ಭಗವಂತ ಕಾಪಾಡ್ತಾನೆ ಮತ್ತು ಅವರನ್ನ ಏನ್ ಮಾಡ್ತಾನೆ, ಅವರನ್ನ ಮತ್ತೆ ಹಿಂದೆ ಅದನ್ನು ಹೇಳಿದ್ದಾರೆ. ಆ ನರಸಿಂಹ ಪುರಾಣದಲ್ಲಿ ಏನ್ ಹೇಳ್ತಾರೆ: ಭಗವತಿ ಚ ಹರವನನ್ಯ ಚೇತ ವೃಷಮಲಿನೋಪಿ ವಿರಾಜತೆ ಮನುಷ್ಯ ನಹಿ ಶಶಕಲುಷ ಚಿಬಿಹಿ ಕದಾಚಿತ್ ತಿಮಿರ ಪರಾಭವತಾಂ ಉಪೈತಿ ಚಂದ್ರ. ಅಂದ್ರೆ ಈಗ ಚಂದ್ರನ ಮೇಲೆ ಪೂರ್ಣ ಚಂದ್ರನ ಮೇಲೆ ಕಪ್ಪು ಚುಕ್ಕೆಗಳು ಕಾಣುತ್ತೆ. ಆದರೆ ಚಂದ್ರನ ಮೇಲೆ ಕಲೆಗಳು ಕಂಡ್ರು ಕೂಡ, ಆ ಕಲೆಗಳಿದ್ರೂ ಕೂಡ ಆ ಚಂದ್ರನ ಕಿರಣಗಳೇನು ಅದು ಏನು ತಡೆಯುವುದಿಲ್ಲ ಅಲ್ವಾ? ಹರೇ ಕೃಷ್ಣ. ಹರೇ ಅದೇ ತರಹ ಯಾರಾದ್ರೂ ಭಕ್ತಿ ಸೇವೆಯಲ್ಲಿ ತುಂಬಾ ನಿರತರಾಗಿದ್ದಾರೆ, ಬೆಟ್ಟದಷ್ಟು ಭಕ್ತಿ ಸೇವೆ ಮಾಡ್ತಾರೆ, ಆದರೆ ಒಂದು ಸಣ್ಣ ತಪ್ಪನ್ನು ಮಾಡಿದರೂ ಕೂಡ ಅದನ್ನು ಅಪರಾಧವೆಂದು ಪರಿಗಣಿಸಲಾಗದು ಎಂದು ಇಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ. ಯಾಕೆಂದ್ರೆ ಇದು ಭಗವಂತನ ಭಕ್ತಿ ಸೇವೆಯಲ್ಲಿ ಅವನು ಇಷ್ಟು ಭಕ್ತಿ ಸೇವೆ ಮಾಡ್ತಾನೆ. ಒಂದು ಚಿಕ್ಕ ಅಪರಾಧ ಮಾಡಿದ್ರು ಕೂಡ ಭಗವಂತ ಅವನನ್ನ ಕ್ಷಮಿಸಿ ಮತ್ತೆ ಅವನನ್ನ ಹೃದಯದನ್ನ ಪರಿಶುದ್ಧ ಮಾಡ್ತಾನೆ. ಸೊ ಹಾಗಾಗಿ ಅವರನ್ನ ನಾವು ಅಪಹಾಸ್ಯ ಮಾಡಬಾರದು. ಸೊ ಈ ರೀತಿಯಾಗಿ ಆದ್ರೆ ಈ ಶ್ಲೋಕವನ್ನು ದುರುಪಯೋಗ ಮಾಡಿಕೊಂಡು ಕೆಲವರು ತಾನು ತಪ್ಪಾಗಿ ನಡೆದು ಮತ್ತೆ ತಾನು ಇನ್ನೂ ಭಕ್ತ ಅಂತ ತಿಳ್ಕೊಳ್ಬಾರ್ದು, ಪದೇ ಪದೇ ತಪ್ಪನ್ನು ಮಾಡಬಾರ್ದು. ಸೊ ಹಾಗಾಗಿ ಅವನು ಭಕ್ತಿ ಸೇವೆಯಿಂದ ತನ್ನ ಚಾರಿತ್ರ್ಯವನ್ನು ಅವನು ಉತ್ತಮಗೊಳಿಸ್ಕೊಳ್ಬೇಕು. ಹಾಗೆ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಭಗವಂತ ಅವಕಾಶ ಕೊಡ್ತಾನೆ. ಹಾಗೆ ಅವನು ಭಗವದ್ಗೀತೆಯಲ್ಲಿ
ಒಂಬತ್ತನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಹೇಳ್ತಾನೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅದಕ್ಕೆ ಅಂದರೆ ಭಗವಂತನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಅನ್ನೋ ಇದನ್ನ ಧೈರ್ಯವಾಗಿ ಘೋಷಿಸುವಂತ ಅರ್ಜುನನಿಗೆ ಹೇಳ್ತಾನೆ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ಸದಾ ಭಗವಂತನನ್ನು ಸ್ಮರಿಸುತ್ತಾ ಅವನ ಭಕ್ತಿ ಸೇವೆಯನ್ನು ಯಾರು ಮಾಡ್ತಾರೆ ಅಲ್ಲಿ ಆ ಭಗವಂತನು ಅವರ ಹೃದಯದಲ್ಲಿ ಪರಮಾತ್ಮನಾಗಿ ಇರ್ತಕ್ಕಂಥ ಆ ಭಗವಂತ ಅವನು ಎಲ್ಲ ಆಕಸ್ಮಿಕ ಪತನಗಳಿಂದ ವ್ಯಕ್ತಿಯನ್ನು ರಕ್ಷಿಸುತ್ತಾನೆ. ಹಾಗಾಗಿ ಭಗವಂತ ಭಕ್ತರನ್ನು ಅವನು ಪ್ರೊಟೆಕ್ಷನ್ ಮಾಡ್ತಾನೆ. ಅವನು ಪತನ ಹೊಂದಲಿಕ್ಕೆ ಬಿಡುವುದಿಲ್ಲ. ಒಮ್ಮೆ ಪತನ ಹೊಂದಿದ್ರು ತಿದ್ದುತ್ತಾನೆ. ಸೊ ಹಾಗಾಗಿ ಕೃಷ್ಣರತಿಯು ಒಂದು ದಿವ್ಯಾನುಭವ. ಈ ಸೀಮಾತೀತ ದಿವ್ಯಾನಂದದ ನಡುವೆ ಲೌಕಿಕ ದೋಷದ ಒಂದು ಚುಕ್ಕೆಯು ಯಾವ ರೀತಿಯಲ್ಲೂ ಬಾಧಿಸದು. ಹರೇ ಕೃಷ್ಣ. ಇಲ್ಲಿಗೆ 18ನೇ ಅಧ್ಯಾಯ ಮುಗಿಯಿತು. ಈಗ 19ನೇ ಅಧ್ಯಾಯವನ್ನು ನಾವು ಪ್ರಾರಂಭಿಸೋಣ. ಹರೇ ಕೃಷ್ಣ. ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಕಾಣ್ತದೆ ಮತ್ತೆ. ಹರೇ ಕೃಷ್ಣ. ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಅಧ್ಯಾಯ 19 ಪ್ರೇಮ ಭಕ್ತಿ. ಹರೇ ಕೃಷ್ಣ. ಇದನ್ನು ಓದಿ ಯಾರಾದರೂ. ಓದ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಓದಿ. ಹರೇ ಕೃಷ್ಣ. ಪ್ರೇಮ ಭಕ್ತಿ ಒಂದು ನಿಶ್ಚಿತ ಬಗೆಯ ನಂಟನ್ನು ಸ್ಥಾಪಿಸಿಕೊಂಡು ಆ ನಂಟಿನ ಮೂಲಕ ಕೃಷ್ಣನನ್ನು ಪ್ರೇಮಿಸುವ ವ್ಯಕ್ತಿಯ ಅಪೇಕ್ಷೆಯು ಪ್ರಬಲವಾದಾಗ ಆ ಸ್ಥಿತಿಯನ್ನು ಶುದ್ಧ ದೈವ ಪ್ರೇಮವೆಂದು ಹೇಳುತ್ತಾರೆ. ಮೊದಲಲ್ಲಿ ಭಕ್ತನು ಗುರುವಿನ ಆಜ್ಞೆ ಅನುಸಾರ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳಿಗೆ ನಿರತನಾಗುತ್ತಾನೆ. ಈ ಪ್ರತಿಕ್ರಿಯೆ ದ್ವಾರ ಐಹಿಕ ಕಲುಷಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಪುನೀತನಾದ ಬಳಿಕ ಅವನಲ್ಲಿ ಭಕ್ತಿ ಸೇವೆಯ ಒಲವು ಅಭಿರುಚಿಯು ಉದಿಸಿ ಅದು ದೈವ ಪ್ರೇಮವಾಗುತ್ತದೆ. ಪ್ರೇಮ ಎಂಬ ಪದವನ್ನು ಬಲಗೊಳ್ಳುತ್ತದೆ. ಈ ಒಲವು ಹಾಗೂ ರುಚಿಗಳು ಕಾಲಕ್ರಮೇಣ ಪ್ರಬಲವಾಗುತ್ತಾ ಹೋದಂತೆಲ್ಲ ಅದು ದೈವ ಪ್ರೇಮವಾಗುತ್ತದೆ. ಪ್ರೇಮ ಎಂಬ ಪದವನ್ನು ವಾಸ್ತವವಾಗಿ ದೇವೋತ್ತಮ ಪುರುಷನ ಸಂಬಂಧದಲ್ಲಿ ಮಾತ್ರ ಅನ್ವಯಿಸಬಹುದು. ಐಹಿಕ ಜಗತ್ತಿನಲ್ಲಿ ಪ್ರೇಮವು ಯಾರಿಗೂ ಅನ್ವಯಿಸುವಂಥದ್ದಲ್ಲ. ಪ್ರೇಮದ ಹೆಸರಿನಲ್ಲಿ ಇಂದು ಈ ಐಹಿಕ ಜಗತ್ತಿನಲ್ಲಾಗುತ್ತಿರುವುದು ಕಾಮವಷ್ಟೇ. ಪ್ರೇಮಕ್ಕೂ ಕಾಮವಂಚೆಗೂ ನಡುವೆ ದೊಡ್ಡ ಕಂದರವೇ ಇದೆ. ಬಂಗಾರ ಹಾಗೂ ಕಬ್ಬಿಣಗಳಿಗಿರುವ ವ್ಯತ್ಯಾಸದ ಹಾಗೆ ವಿಷಯಾಭಿಲಾಷೆಯನ್ನು ಇಡಿಯಾಗಿ ಪರಮ ದೇವೋತ್ತಮನೆಡೆಗೆ ಹರಿಸಿ ಅವನಲ್ಲಿ ಸಂಪೂರ್ಣ ಬಂಧುತ್ವವನ್ನು ಸ್ಥಾಪಿಸಿಕೊಳ್ಳಬೇಕು. ಈ ಕ್ರಿಯೆಯನ್ನು ಪ್ರಮಾಣ ಪುರುಷನಾದ ಭೀಷ್ಮ, ಪ್ರಹ್ಲಾದ, ಉದ್ಧವ ಹಾಗೂ ನಾರದರಂತಹವರು ಶುದ್ಧ ಪ್ರೇಮ ಎಂದಿದ್ದಾರೆ. ಈ ವಿಚಾರವನ್ನು ನಾರದ ಪಂಚರಾತ್ರವು ಸ್ಪಷ್ಟ ಮಾತುಗಳಲ್ಲಿ ಹೇಳಿವೆ. ಧನ್ಯವಾದಗಳು ಮಾತಾಜಿ. ಇದನ್ನು ಮುಂದುವರಿಸಿ ಮಾತಾಜಿ. ದೈವ ಪ್ರೇಮವೆಂದರೆ ಪ್ರೀತಿ ಎಂಬುದರ ಹೆಸರಿನಲ್ಲಿ ಬೇರೆ ಯಾರೆಲ್ಲೋ ಇರಿಸುವ ಪ್ರೇಮವನ್ನು ತ್ಯಜಿಸುವುದೇ ಆಗಿದೆ ಎಂದು ಧಾರ್ಮಿಕಾಧಿಕಾರಿಗಳಾದ ಭೀಷ್ಮರಂತರು ಹೇಳಿದ್ದಾರೆ. ಭೀಷ್ಮರು ಹೇಳುವ ಪ್ರಕಾರ ಪ್ರೇಮವೆಂದರೆ ಬೇರೆ ಯಾರೋ ಒಬ್ಬ ವ್ಯಕ್ತಿಯಲ್ಲಿ ನೆಟ್ಟ ಒಲವನ್ನು ಹಿಂದಕ್ಕೆ ಸೆಳೆದುಕೊಂಡು ಅದನ್ನು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯಲ್ಲೇ ನಡೆಯುವುದೆಂದು ಅರ್ಥ. ಈ ಶುದ್ಧ ಪ್ರೇಮವನ್ನು ಪರಮ ಪುರುಷನಿಗೆ ವರ್ಗಾಯಿಸಬಹುದು. ಒಂದು ದೇವಮಾನವಾದ ಮೂಲಕ, ಇನ್ನೊಂದು ದೈವೋನ್ಮಾನದ ಮೂಲಕ, ಇನ್ನೊಂದು ಸ್ವಯಂ ದೇವೋತ್ತಮ ಪರಮ ಪುರುಷನ ಅವ್ಯಾಜ ಕರುಣೆಯಿಂದ. ಧನ್ಯವಾದಗಳು ಮಾತಾಡಿ. ಕೃಷ್ಣ. ಇವತ್ತು ಅಂದರೆ ಕೊನೆಯ ಅಧ್ಯಾಯ. ಈ ಒಂದು ನಮ್ಮ 3ನೇ ಹಂತದಲ್ಲಿ ಭಕ್ತರ ಸಾಮೃತ ಸಿಂಧುವಿನಲ್ಲಿ ಕೊನೆಯ ಒಂದು ಅಧ್ಯಾಯ, ಕೊನೆಯ ಅಧ್ಯಾಯ ನಮ್ಮ ಅಭ್ಯಾಸಕ್ಕೆ ಇಟ್ಕೊಂಡಿರೋದು. ಇಲ್ಲಿ ಪ್ರೇಮ ಭಕ್ತಿ ಅಂದರೆ ನಾವು ಮೊದಲನೇ ಅಲೆ ಸಾಮಾನ್ಯ ಭಕ್ತಿ, ಅದನ್ನು 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. 2ನೆಯ ಅಲೆ ಸಾಧನ ಭಕ್ತಿ, ಅದರಲ್ಲಿ ವೈದ್ಯ ಸಾಧನ ಭಕ್ತಿ ಮತ್ತು ರಾಗಾನುಗ ಸಾಧನ ಭಕ್ತಿ ಅಂತ. ವೈದ್ಯ ಸಾಧನ ಭಕ್ತಿ 2ರಿಂದ 16 ಅಧ್ಯಾಯಗಳಲ್ಲಿ ನೋಡಿದ್ದೇವೆ. ರಾಗಾನುಗ ಸಾಧನ ಭಕ್ತಿ 15 ಮತ್ತು 16ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. 3ನೆಯ ಅಲೆ ಭಾವಭಕ್ತಿ, ಅದನ್ನು 17 ಮತ್ತು 18ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಈಗ ಕೊನೆಯ ಅಲೆ 4ನೆಯ ಅಲೆ ಪ್ರೇಮ ಭಕ್ತಿ. ಸೊ ಪ್ರೇಮ, ಕೃಷ್ಣ ಪ್ರೇಮ ಇದು ಬಹಳ ಅಂದರೆ ಉನ್ನತವಾದ ಸ್ಥಿತಿ.
ಆ ಭಕ್ತ ಕೃಷ್ಣ ಪ್ರೇಮದಲ್ಲಿರುವುದು. ಪ್ರೇಮ ಅದನ್ನು ಪ್ರೇಮ ಕೃಷ್ಣ ಪ್ರೇಮವನ್ನು ಬಳಸಿಕೊಳ್ಳುವುದೇ ಎಲ್ಲರ ಗುರಿ. ಪ್ರೇಮ ಅಂತಂದ್ರೆ ಅದು ಭಾವದ ಬೆಳೆದ ಭಾಗ, ಮುಂದುವರೆದ ಹಂತ. ಭಾವ ಭಕ್ತಿ ಅದು ಬೆಳೆದು ಮುಂದುವರಿದಾಗ ಅದು ಪ್ರೇಮ ಭಕ್ತಿ ಆಗುತ್ತೆ. ಇದು ಭಾವ ಅದು ಒಂದು ಪ್ರೌಢ ಸ್ಥಿತಿಗೆ ಬಂದರೆ ಅದು ಕೃಷ್ಣ ಪ್ರೇಮವಾಗುತ್ತೆ. ಸೊ ಆ ಕೃಷ್ಣ ಪ್ರೇಮದ ಹಂತದಲ್ಲಿ ಕೃಷ್ಣನ ವಿಚಾರ ಬಿಟ್ರೆ ಬೇರೆ ವಿಚಾರವೇ ಇಲ್ಲ. ಆಗ ಕೃಷ್ಣನ ಬಿಟ್ರೆ ಬೇರೆ ನೆನಪೇ ಆಗೋದಿಲ್ಲ. ಸೊ ಇದು ಈ ಭಾವ ಹಂತವನ್ನ ನಾವು ಅರುಣೋದಯಕ್ಕೆ ಹೋಲಿಸಿದರೆ ಈ ಪ್ರೇಮ ಹಂತ ಸೂರ್ಯೋದಯ. ಈಗ ನಮಗೆ ಅರ್ಥ ಆಗುತ್ತೆ, ಅರುಣೋದಯ ಆದ್ರೆ ಪ್ರೇಮ ಅಂದ್ರೆ ಸೂರ್ಯೋದಯ ತುಂಬಾ ಬೇಗ ಆಗತ್ತೆ ಅಲ್ವಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಅರುಣೋದಯ ಆದ್ರೆ ಸೂರ್ಯೋದಯ ಬೇಗ ಆಗತ್ತೆ ಅಲ್ವಾ? ಅರುಣೋದಯ ಇಲ್ಲ ಬೇಗ ಮಾತಾಜಿ. ಆಗುತ್ತೆ ಮಾತಾಜಿ. ಹರೇ ಕೃಷ್ಣ. ಅರುಣೋದಯ ಆಗುತ್ತೆ, ಸೂರ್ಯೋದಯ ಆಗಲ್ಲ. ಅರುಣೋದಯ ಆದ ಮೇಲೆ ಸೂರ್ಯೋದಯ ತುಂಬಾ ಸೂರ್ಯೋದಯ. ಹತ್ತಿರ ಆಗುತ್ತೆ ಅಲ್ವಾ? ನಾನು ಕೇಳ್ತಾ ಇರೋದು ಹೌದು ಅದು. ಮಾತಾಜಿ. ಹೌದು ಹಾ, ಹೌದು. ಅರುಣೋದಯಕ್ಕೂ ಸೂರ್ಯೋದಯಕ್ಕೂ ಅಂತರ ಕಡಿಮೆ ಅಂತ ನಾನು ಹೇಳ್ತಾ ಇರೋದು. ನೀವು ಏನಾದ್ರೂ ತಪ್ಪು ತಿಳ್ಕೊಂಡ್ರೇನಾ? ಹರೇ ಕೃಷ್ಣ. ಅಂದರೆ ಯಾರು ಭಾವಭಕ್ತಿಗೆ ಬರ್ತಾರೆ ಅವರಿಗೆ ಪ್ರೇಮ ಭಕ್ತಿ ತುಂಬಾ ಹತ್ತಿರ. ಹರೇ ಕೃಷ್ಣ. ಇದನ್ನ ಅರ್ಥ ಮಾಡ್ಕೊಂಡ್ರಾ? ಹರೇ ಕೃಷ್ಣ. ಪ್ರೇಮ ಅಂದ್ರೆ ಅಲ್ಲಿ ಕೃಷ್ಣ ಪ್ರೇಮ ಅಂದ್ರೆ ಇದನ್ನ ನಾವು ಈಗ ಒಂದು ಹೂವಿನ ಅರಳಿದ ಹೂವಿಗೆ ಹೋಲಿಸ್ಬೋದು. ಈ ಭಾವಭಕ್ತಿಯನ್ನ ಮೊಗ್ಗಿಗೆ ಹೋಲಿಸ್ಬೋದು. ಆ ಮೊಗ್ಗು ಹೂವಾಗುವುದು ತುಂಬಾ ಹತ್ತಿರ ಅಲ್ವಾ? ಹರೇ ಕೃಷ್ಣ. ಮೊಗ್ಗು ಆದಾಗ ಹೂವಾಗುವುದು ತುಂಬಾ ಅಂದ್ರೆ ಸ್ವಲ್ಪ ಸಮಯದಲ್ಲಿ ಆಗತ್ತೆ ಅಲ್ವಾ? ಹೌದು. ಹರೇ ಕೃಷ್ಣ. ಕೇಳ್ತಾ ಉಂಟಾ? ಹಾ, ಹೌದು ಮಾತಾಜಿ. ಹೇಳ್ತಾ ಇದೆ. ಹೌದು ಇದು ಹಾ, ಅದೇ ಅಂದ್ರೆ ಮೊಗ್ಗಾಗ್ಲಿಕ್ಕೆ ತುಂಬಾ ಸಮಯ ತಗುತ್ತೆ. ಗಿಡ ಹಾಕಿ ಅದನ್ನು ಬೆಳೆಸಿ ನೀರು ಹಾಕಿ ಆಮೇಲೆ ಅದು ದೊಡ್ಡ ಆಗಿ ಮೊಗ್ಗಾಗಿ ಆಮೇಲೆ ಹೂವಾಗುತ್ತೆ. ಸೊ ಅದು ಅದೇ ರೀತಿ ಭಾವಭಕ್ತಿಗೆ ಬರಲಿಕ್ಕೆ ಸಮಯ ತಾಗುತ್ತೆ. ಆದರೆ ಪ್ರೇಮ ಭಕ್ತಿ ಭಾವಭಕ್ತಿ ಬಂದವರಿಗೆ ಸುಲಭವಾಗಿ ಸಿಕ್ಕತ್ತೆ. ಅಂದ್ರೆ ಸುಲಭ ಅಂತಂದ್ರೆ ತುಂಬಾ ಸ್ವಲ್ಪ ಸಮಯದಲ್ಲಿ ಸಿಕ್ಕತ್ತೆ. ಇದನ್ನು ತಿಳ್ಕೊಳ್ಳಿಕ್ಕಾಗಿ ನಾನು ಹೇಳ್ತಾ ಇರೋದು ಇಲ್ಲಿ ಭಾವಭಕ್ತಿ. ಸೊ ಈ ಭಾವಭಕ್ತಿ ಅಂತಂದ್ರೆ ಭಾವಭಕ್ತಿಯಲ್ಲಿ ಹೃದಯ ಏನಾಗಿರುತ್ತೆ, ಸಂಪೂರ್ಣವಾಗಿ ಅಂದ್ರೆ ಹೃದಯ ಸ್ವಲ್ಪವಾಗಿ ಮೆದುವಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ನಮ್ಮ ಹೃದಯ ನಾವು ಯಾವಾಗ ಏಕದಲ್ಲಿರ್ತೇವೆ ಬಹುವಾಗಿ ಗಟ್ಟಿ ಇರುತ್ತೆ ನಮ್ಮ ಹೃದಯ. ಆದರೆ ಭಕ್ತಿಯಲ್ಲಿ ಭಾವ ಹಂತಕ್ಕೆ ಬಂದಾಗ ಆ ಹೃದಯ ಏನಾಗುತ್ತೆ, ಮಿದುವಾಗುತ್ತೆ. ಅಂದ್ರೆ ಆ ಭಗವಂತನಲ್ಲಿ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ತಾ ಬಂದಾಗ ಪ್ರೇಮ ಹಂತದಲ್ಲಿ ಏನಾಗುತ್ತೆ, ಆ ಹೃದಯ ಸಂಪೂರ್ಣವಾಗಿ ಕರಗುತ್ತದೆ. ಇದನ್ನ ಪ್ರೇಮದ ಹಂತ ಇದರಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಪ್ರೇಮದ ಹಂತದಲ್ಲಿ ಹೇಗೆ ತಿಳ್ಕೊಳ್ಳೋದು ಅಂದ್ರೆ ನಾವು ಒಂದು ನಂಟು ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ಆ ಸಂಬಂಧದಿಂದ ಭಗವಂತನನ್ನ ಪ್ರೀತಿಸ್ತಾ ಇರೋದು, ಇದು ಪ್ರೇಮದ ಹಂತ. ಈ ಒಂದು ಸಂಬಂಧ ಅಂದ್ರೆ ಪ್ರತಿಯೊಂದು ಆತ್ಮಕ್ಕೂ ಭಗವಂತನ ಜೊತೆ ಸಂಬಂಧ ಇದೆ. ಅದು ದಾಸ್ಯ, ಸಖ್ಯ, ಮತ್ತೆ ವಾತ್ಸಲ್ಯ, ಮಾಧುರ್ಯ. ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಶಾಂತರಸ ಇದು ಇದೆ. ಶಾಂತರಸ 5 ರೀತಿಯ ರಸಗಳಿವೆ. ಅದರಲ್ಲಿ ಯಾವುದೇ ಒಂದು ರಸದಲ್ಲಿಯೂ ಕೂಡ ವ್ಯಕ್ತಿ ಒಂದು ನಂಟನ್ನು ಬೆಳೆಸ್ಕೊಳ್ಬಹುದು. ಸೊ ಆ ನಂಟು ಅದನ್ನು ಬೆಳೆಸ್ಕೊಂಡು ಕೃಷ್ಣನನ್ನು ಪ್ರೇಮಿಸುವ ಅಪೇಕ್ಷೆ ಪ್ರಬಲವಾದಾಗ ಅದನ್ನ ಪ್ರೇಮ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಪ್ರೇಮದಲ್ಲಿ ಏನಾಗುತ್ತೆ ಅಂತಂದ್ರೆ ಮೊದಲು ಏನಾಗುತ್ತೆ, ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ. ಅನರ್ಥ ನಿವೃತ್ತಿ ಘಟ್ಟ, ಅದು ಪುನೀತರಾಗುವ ಘಟ್ಟ. ಆದ ಮೇಲೆ ಏನಾಗುತ್ತೆ, ನಿಷ್ಠ, ರುಚಿ, ಆಸಕ್ತಿ. ಸೊ ರುಚಿ ಹೆಚ್ಚಾಗುತ್ತಾ ಹೋಗುತ್ತೆ, ನಿಷ್ಠೆ ಭಗವಂತ ಮೇಲೆ ಶ್ರದ್ಧೆ ಹೆಚ್ಚಾಗುತ್ತೆ, ರುಚಿ ಹೆಚ್ಚಾಗುತ್ತೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಆಸಕ್ತಿ ಉಂಟಾಗುತ್ತೆ. ಆಮೇಲೆ ಭಾವ, ಭಗವಂತನ ಬಗ್ಗೆ ಉನ್ಮಾದ ಬರುತ್ತೆ. ಅದಾದ ಮೇಲೆ ಭಾವನೆಗಳು ಉಂಟಾಗುತ್ತೆ. ಪ್ರೇಮ ಹಂತಕ್ಕೆ ಭಗವಂತನೇ ಒಯ್ಯುತ್ತಾನೆ. ಭಾವ ಹಂತದವರಿಗೆ ಮನುಷ್ಯ ಪ್ರಯತ್ನ, ಆ ಭಾವ ಹಂತದ ಆದ ಮೇಲೆ ಭಗವಂತನೇ ಕೃಷ್ಣ ಪ್ರೇಮವನ್ನ ಕೊಡಬೇಕಾಗತ್ತೆ. ಕೃಷ್ಣನ ಅನುಗ್ರಹ ಇಲ್ಲದೆ ಯಾರು ಭಾವ ಹಂತವನ್ನು ತಲುಪಲಿಕ್ಕೆ ಆಗೋದಿಲ್ಲ, ಅಥವಾ ಪ್ರೇಮ ಹಂತವನ್ನು ಕೂಡ ತಲುಪಲಿಕ್ಕೆ ಆಗೋದಿಲ್ಲ. ಐಕ ಜಗತ್ತಿನಲ್ಲಿ ಪ್ರೇಮ ಇಲ್ಲ. ಸೊ ಪ್ರೇಮ ಇರ್ತಕ್ಕಂಥದ್ದು ಅದು ಭಗವಂತನ ಪಾದಕಮಲದಲ್ಲಿ ಮಾತ್ರ. ಐಕ ಜಗತ್ತಲ್ಲಿ ಕಾಣ್ತಾ ಇರೋದೆಲ್ಲ ಪ್ರೇಮ ಅಲ್ಲ.
ಅದು ಕಾಮ. ಸೊ ಪ್ರೇಮಕ್ಕೂ ಮತ್ತು ಕಾಮಕ್ಕೂ ದೊಡ್ಡ ಕಂದರ ಇದೆ, ದೊಡ್ಡ ವ್ಯತ್ಯಾಸ ಇದೆ. ಪ್ರೇಮ ಅಂತಂದ್ರೆ ಬಂಗಾರ ಇದ್ದಾಗೆ, ಅಪ್ಪಟ ಬಂಗಾರ. ಕಾಮ ಅಂತಂದ್ರೆ ಕಬ್ಬಿಣ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರೇಮವನ್ನು ನಮಗೆ ಭಗವಂತನ ಪ್ರೇಮವನ್ನು ನಾವು ಹೇಗೆ ಬೆಳೆಸ್ಕೊಳ್ಬೇಕು ಅಂತಂದ್ರೆ, ಈ ನಮ್ಮ ಈ ಭೌತಿಕ ದಲ್ಲಿ ಇರ್ತಕ್ಕಂತಹ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಭೌತಿಕದಲ್ಲಿ ಇರ್ತಕ್ಕಂತಹ ಯಾವುದೇ ವ್ಯಕ್ತಿಯಲ್ಲಿ ನೆಟ್ಟ ಒಲವನ್ನು ಹಿಂದಕ್ಕೆ ಸೆಳೆದುಕೊಂಡು ಸಂಪೂರ್ಣವಾಗಿ ಆ ಒಬ್ಬ ವ್ಯಕ್ತಿ ಭಗವಂತನಲ್ಲಿ ಇಡಬೇಕು, ಅದನ್ನು ವರ್ಗಾಯಿಸಬೇಕು. ಅಂತಂದ್ರೆ ಯಾರ ಮೇಲಾದ್ರೂ ಭೌತಿಕದಲ್ಲಿ ನಾವು ಒಂದು ರೀತಿಯ ಪ್ರೀತಿ ಇಟ್ಟಿರ್ತೇವೆ ಅಲ್ವಾ? ಹರೇ ಕೃಷ್ಣ. ನಮ್ಮ ಸಂಬಂಧಿಕರಲ್ಲಿ. ಹರೇ ಕೃಷ್ಣ. ಹೌದು ಮಾತಾಜಿ. ಆ ಒಲವನ್ನು ಹಿಂದಕ್ಕೆ ತೆಗೆದುಕೊಂಡು ಭಗವಂತನಲ್ಲಿ ಸಂಪೂರ್ಣವಾಗಿ ನೆಡಬೇಕು. ಯಾಕೆಂತಂದ್ರೆ ಅದು ನಮಗೆ ಭಗವಂತನ ಜೊತೆ ಇರ್ತಕ್ಕಂಥ ಸಂಬಂಧ ಅದು ಶಾಶ್ವತವಾದದ್ದು. ಆತ್ಮಕ್ಕೆ ಪರಮಾತ್ಮನ ಜೊತೆ ಇರ್ತಕ್ಕಂಥ ಸಂಬಂಧ ಅದು ಶಾಶ್ವತವಾದ ಸಂಬಂಧ. ಸೊ ಅದನ್ನ ನಾವು ಮತ್ತೆ ಮರುವಾಗಿ ಮತ್ತೆ ಅದನ್ನ ಬೆಳೆಸ್ಕೊಳ್ಬೇಕು. ಯಾಕಂದ್ರೆ ಈಗ ನಾವು ಅದನ್ನ ಮರೆತಿದ್ದೇವೆ. ಯಾವಾಗ ಈ ಸಂಬಂಧವನ್ನು ಬೆಳೆಸ್ಕೊಂಡು ಅದನ್ನ ನಾವು ಭಗವಂತನಲ್ಲಿ ಪ್ರೇಮವನ್ನು ಮಾಡ್ಲಿಕ್ಕೆ ಪ್ರೀತಿಸ್ಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ, ಅಲ್ಲಿ ನಮಗೆ ಆಗ ಅದು ಕೃಷ್ಣ ಪ್ರೇಮವಾಗುತ್ತೆ. ಸೊ ಇದನ್ನೇ ಪ್ರಹ್ಲಾದ, ಭೀಷ್ಮ, ಉದ್ಧವ, ನಾರದ ಇಂಥವರು ಇದನ್ನ ಈ ರೀತಿಯಾಗಿ ಹೇಳ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಯಾರೋ ಒಬ್ಬರಲ್ಲಿ ಇಟ್ಟಂತೆ ಒಲವನ್ನು ಹಿಂದಕ್ಕೆ ಸೆಳೆದುಕೊಂಡು ಅದನ್ನು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿ ಅಂದ್ರೆ ಭಗವಂತನಲ್ಲಿ ವರ್ಗಾಯಿಸುವುದು, ಇದನ್ನ ಪ್ರೇಮ ಅಂತ ಕರೀತಾರಂತೆ. ಈ ಪ್ರೇಮ. ಸೊ ಹಾಗಾಗಿ ಕೃಷ್ಣ ಪ್ರೇಮ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಿದ್ವಿ. ಈಗ ಕೃಷ್ಣ ಪ್ರೇಮದಲ್ಲಿ ಲಕ್ಷಣಗಳೇನು? ಪ್ರಾಥಮಿಕ ಲಕ್ಷಣ ಮತ್ತೆ ದ್ವಿತೀಯ ಲಕ್ಷಣ. ಪ್ರಾಥಮಿಕ ಲಕ್ಷಣ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಭಕ್ತನ ಹೃದಯ ಏನಾಗುತ್ತೆ, ಭಗವಂತನನ್ನು ನೋಡುವ ಆತಂಕ. ಭಕ್ತನ ಹೃದಯದಲ್ಲಿ ಏನಿದೆ ಭಾವ, ಭಗವಂತನನ್ನು ನೋಡಬೇಕು, ಈ ಆತಂಕ ಅದು ಹೇಗಿರುತ್ತೆ ಅಂದ್ರೆ, ಬೆಂಕಿಯಿಂದ ಕರಗಿದ ಜಂಬೂ ನದಿಯಂತೆ ಅಂತ ಹೇಳ್ತಾರೆ. ಅಂದ್ರೆ ಗುಲಾಬಿ ರಸದ ನದಿಯಂತೆ ಆಗುತ್ತದೆ. ಅಂದ್ರೆ ಹೃದಯ ಕರಗುತ್ತದೆ, ಕರಗಿ ಒಂದು ರೀತಿ ಈ ಜಂಬೂ ನದಿ ಹರಿದಂಗೆ ಹರಿತದೆಯಂತೆ ಆ ಒಂದು ಭಗವಂತನ ಕಡೆಗೆ ಪ್ರೇಮ. ಸೊ ಇದನ್ನ ಏನ್ ಹೇಳ್ತಾರೆ ಅಂತಂದ್ರೆ, ಕೃಷ್ಣನ ಮೇಲೆ ಪ್ರೀತಿಯ ಅಮಲು, ನಮ್ಗೆ ಪ್ರೀತಿಯ ಅಮಲು ಉಂಟಾದಾಗ ಅದೊಂದು ರೀತಿ ಪರವಶತೆಯಿಂದ ವ್ಯಕ್ತಿ ಏನ್ ಮಾಡ್ತಾನೆ, ಆ ಭಾವಪರವಶತೆಯಿಂದ ಅವನು ನೃತ್ಯ ಮಾಡೋದು ಅಥವಾ ಓಡುವುದು ಅಥವಾ ನೆಲದ ಮೇಲೆ ಬಿದ್ದು ಹೊರಳಾಡುವುದು ಈ ರೀತಿ ಎಲ್ಲ ಮಾಡ್ಕೊಳ್ತಾನಂತೆ. ಸೊ ಹಾಗಾಗಿ ಅದು ಭಾವಪರವಶತೆ. ಆ ಭಾವಪರವಶತೆ ಹೇಗಾಗತ್ತೆ ಅಂತಂದ್ರೆ, ಅವನ ಹೃದಯ ಸಂಪೂರ್ಣವಾಗಿ ಕರಗುತ್ತದೆ, ಅದು ಮುಂದುವರಿದು. ಇದೇ ಪ್ರೇಮದ ಹಂತ. ಇಲ್ಲಿ ಏನಾಗುತ್ತೆ, ನಿಯಂತ್ರಕ ತತ್ವಗಳನ್ನ ವ್ಯಕ್ತಿ ಪಾಲಿಸ್ತಾನೆ, ಆಮೇಲೆ ಸ್ವಾಭಾವಿಕವಾಗಿ ಕೃಷ್ಣ ಪ್ರಜ್ಞೆಯನ್ನು ಗಳಿಸ್ತಾನೆ, ಆಮೇಲೆ ಮುಂದುವರಿದು ಅವನು ಕೃಷ್ಣನಲ್ಲಿ ಅವನು ಪುನೀತನಾಗ್ತಾನೆ, ಅನರ್ಥ ನಿವೃತ್ತಿಯಾಗಿ. ಅದಾದ ಮೇಲೆ ಅವನು ಏನಾಗ್ತಾನೆ, ರುಚಿ ಮತ್ತು ಆಸಕ್ತಿಯನ್ನು ಬೆಳೆಸ್ಕೊಳ್ತಾನೆ ಭಗವಂತನ ಇದರಲ್ಲಿ. ಅಂದರೆ ಭಕ್ತಿ ಸೇವೆ ಚಟುವಟಿಕೆಯಲ್ಲಿ ಭಗವಂತನ ಬಗ್ಗೆ ಅವನು ಆ ಚಟುವಟಿಕೆಯಲ್ಲಿ ತೊಡಗುತ್ತಾನೆ. ಅಂದ್ರೆ ಅವನು ಸಂಕೀರ್ತನದಲ್ಲಿ ಭಾಗವಹಿಸಿ ಅವನು ನೃತ್ಯ ಮಾಡಬಹುದು ಆ ಸಂಕೀರ್ತನದಲ್ಲಿ, ಅಥವಾ ಅವನು ಆ ಜಪವನ್ನು ಮಾಡುವಾಗ ಕೆಲವೊಮ್ಮೆ ಅವನು ಅಳಬಹುದು, ಕೆಲವೊಮ್ಮೆ ಅವನು ಜೋರಾಗಿ ಗರ್ಜಿಸಬಹುದು. ಅವರಿಗೆ ಹೊರ ಜಗತ್ತಿನ ಪರಿವೆಯೇ ಇರುವುದಿಲ್ಲ, ಯಾಕೆಂದ್ರೆ ಆತ ಭಗವಂತನಲ್ಲಿ ಆಕರ್ಷಿತನಾಗಿದ್ದಾನೆ. ಸೊ ಹಾಗಾಗಿ ಈ ಪ್ರೇಮದ ವೇದಿಕೆಯಲ್ಲಿ ಆ ಶುದ್ಧ ಭಕ್ತನು ಜೀವನದ ದೈಹಿಕ ಪರಿಕಲ್ಪನೆಯನ್ನೇ ಮರೆತು ಬಿಡ್ತಾನೆ. ಅವನು ಜಗತ್ತಿನ ಜನ ಏನು ಅಪಹಾಸ್ಯ ಮಾಡ್ತಾರೆ ಅಥವಾ ಹೊಗಳಿಕೆ ಮಾಡ್ತಾರೆ ಅಥವಾ ತೆಗಳಿಕೆ ಮಾಡ್ತಾರೆ, ಗೌರವ ಕೊಡ್ತಾರೆ ಅಥವಾ ಟೀಕೆ ಟಿಪ್ಪಣಿ ಮಾಡ್ತಾರೆ, ಇದರ ಬಗ್ಗೆ ಅವನು ಚಿಂತಿಸುವುದಿಲ್ಲ. ಅಂದ್ರೆ ಅರ್ಥ ಲೋಕಬಾಹ್ಯವಾಗಿರುತ್ತಾನೆ. ಅಂದರೆ ಕೆಲವರು ಏನ್ ಮಾಡ್ತಾರೆ, ಒಳಗಿಂದೊಳಗೆ ಆತ್ಮಾವಲೋಕನೆ ಮಾಡ್ತಾರೆ. ಇನ್ನು ಕೆಲವೊಬ್ರು ಈ ರೀತಿಯಾಗಿ ಅಂದ್ರೆ ಯಾವುದರಲ್ಲೂ ಅಟ್ಯಾಚ್ ಆಗಿರುವುದಿಲ್ಲ, ಬಾಹ್ಯವಾದುದರಲ್ಲಿ. ಆಮೇಲೆ ಇನ್ನು ಎರಡನೇ ಲಕ್ಷಣ ಅಂದ್ರೆ ದ್ವಿತೀಯ ಲಕ್ಷಣ ಅಂತಂದ್ರೆ, ಅವರಲ್ಲಿ ಮಮತ್ವ ಮತ್ತೆ
ಆ, ಕೃಷ್ಣನ ಅಂದರೆ ಮಾಲೀಕತ್ವ, ಮಮತ್ವ, ಅತಿಶಯಾಂಕಿತ ಮತ್ತೆ ಕೃಷ್ಣನ ಮಾಲೀಕತ್ವ ಅಂದರೆ ಮಮತ್ವ ಮತ್ತೆ ಮಾಲೀಕತ್ವ ಇರ್ತದೆ. ಈ ಮಮತ್ವ ಅಂತಂದ್ರೆ ಕೃಷ್ಣ ಅಂದ್ರೆ ನನ್ನವನು, ಮಮತ್ವ ನನ್ನವನು, ಈ ಭಾವನೆ ಬರ್ತದೆಯಂತೆ. ಹರೇ ಕೃಷ್ಣ. ಈಗ ಭೌತಿಕದಲ್ಲಿ ಇದ್ದಾಗ ನಮಗೇನಿರುತ್ತೆ, ಅಹಂ ಮಮೇತಿ, ನಾನು ನನ್ನದು ಹೇಳ್ತಕ್ಕಂಥದ್ದು ನನಗೆ ಅಟ್ಯಾಚ್ ಆಗಿರ್ತಕ್ಕಂಥ ಜನರು. ಆದರೆ ಇಲ್ಲಿ ಭಗವಂತನಿಗೆ ಮಮತ್ವ, ಭಗವಂತನ ನನ್ನ ಅಂದರೆ ಅವನೊಬ್ಬನೇ ಪ್ರೀತಿಸುವಂತ ವಸ್ತು, ಪ್ರೀತಿಸುವ ಏಕೈಕ ವಸ್ತು ಮಮತ್ವ ಅಂತಂದ್ರೆ. ಮತ್ತೆ ಅವನು ನಾನು ಅವನಿಗೆ ಸೇರಿದವನು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮಮತ್ವ ಅಂತಂದ್ರೆ ಹೇಗೆ ನಮಗೆ ಮಮತ್ವ ಅತಿಶಯಾಂಕಿತ ಅಂತಂದ್ರೆ ಏನಂತಂದ್ರೆ ಕೃಷ್ಣನನ್ನು ಪಡೆದುಕೊಳ್ತಕ್ಕಂಥ ಇಂಟೆನ್ಸ್ ಫೀಲಿಂಗ್, ಒಳಗೆ ಹೃದಯದಲ್ಲಿ ತೀವ್ರವಾದ ಬಯಕೆ ಇರ್ತದೆಯಂತೆ. ಅವನಿಗೆ ಮನಸ್ಸು ಕಂಪ್ಲೀಟ್ ಕೃಷ್ಣನಲ್ಲಿ ಆಕರ್ಷಿತವಾಗಿರುತ್ತದೆ. ಸೊ ಇದು ಈಗ ಏನಾಗಿರುತ್ತೆ ಅಂದರೆ ಭೌತಿಕ ಭಾವನೆಗಳು ಇರಲಿಕ್ಕೆ ಸಾಧ್ಯವೇ ಇರುವುದಿಲ್ಲ. ಅವನ ಎಲ್ಲ ಭಾವನೆಗಳು ಕೃಷ್ಣ ಕೇಂದ್ರೀಕೃತವಾಗಿರುತ್ತದೆ. ಇದು ಮಮತ್ವ ಅತಿಶಯಾಂಕಿತ. ಆಮೇಲೆ ಇದರಲ್ಲಿ ಕೂಡ 2 ರೀತಿಯ ಹಂತಗಳಿವೆ, ತದೀಯತ್ವ ಮತ್ತು ಮಮತ್ವ. ತದೀಯತ್ವ ಅಂತಂದರೆ ಆ ಸಮಯದಲ್ಲಿ ಕೃಷ್ಣ ನಾನು ನಿನಗೆ ಸೇರಿದವನು, ಇದು ರಿಲೇಶನ್ಶಿಪ್, ನಾನು ನಿನಗೆ ಸೇರಿದವನು. ಮತ್ತೆ ನಾನು ಕೃಷ್ಣನಿಗೆ ಸೇರಿದವನು, ಇದು ಉನ್ನತ ಶರಣಾಗತಿ. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಭಕ್ತಿವಿನೋದ ಠಾಕೂರ ಹೇಳ್ತಾರೆ, ಮಾನಸ ದೇಹೋ ಗೇಹ ಜೋ ಕುಚು ಮೇರ ಅರ್ಪಿಲು ತವ ಪದ ನಂದ ಕಿಶೋರ. ಅಂದರೆ ಕೃಷ್ಣ ನಾನು ನಿನ್ನವನು, ಇದು ಬಹಳ ಮುಖ್ಯವಾದದ್ದು ತದೀಯತ್ವ. ಆಮೇಲೆ ಮಮತ್ವ ಅಂದರೆ ಕೃಷ್ಣ ನನ್ನವನು, ಇದು ಆ ತದೀಯತ್ವಕ್ಕಿಂತ ಉನ್ನತವಾದದ್ದು. ಅಂದರೆ ಕೃಷ್ಣ ನನ್ನವನು. ಈಗ ಯಶೋಧ ಮಾತಾ ಹೇಳ್ತಾಳೆ ಅಲ್ವಾ, ಕೃಷ್ಣ ನನ್ನ ಮಗ ಅಲ್ವಾ, ಹರೇ ಕೃಷ್ಣ. ಯಶೋಧ ಮಾತಾ ಹೇಳ್ತಾಳಲ್ಲ ಅಲ್ವಾ, ಇಲ್ಲಿ ಮಮತ್ವ. ಕೃಷ್ಣ ನನ್ನ ಮಗ, ಅವನು ಸರಿಯಾಗಿ ಅಂದ್ರೆ ಜನರ ಜೊತೆ ಸರಿಯಾಗಿ ಬಿಹೇವ್ ಮಾಡಬೇಕು, ಅವನು ಬೆಣ್ಣೆ ಕದಿಬಾರ್ದು ಅಂತ ಅವನ ದಾರದಿಂದ ಕಟ್ತಾಳೆ. ಯಾಕೆ, ಅವಳನ್ನ ಕೃಷ್ಣ ನನ್ನವನು ಭಾವನೆ. ಸೊ ಹಾಗಾಗಿ ತದೀಯತ್ವ ಮತ್ತು ಮಮತ್ವ ಅಂತ 2 ಭಾವನೆಗಳು. ಇಲ್ಲಿ ನಾನು ಕೃಷ್ಣನಿಗೆ ಸೇರಿದವನು ತದೀಯತ್ವ, ಕೃಷ್ಣ ನನ್ನವನು ಮಮತ್ವ. ಸೊ ಮಮತ್ವ ಹೇಳೋ ಭಾವನೆ ತುಂಬಾ ದೊಡ್ಡದು, ತುಂಬಾ ಉನ್ನತವಾದದ್ದು ಭಾವನೆ. ಸೊ ಇದರಿಂದ ಈ ಪ್ರೇಮ ಅಂತ ನಾವು ನೋಡ್ಕೊಳ್ಳೋಣ. ಮತ್ತೆ ಈಗ ಈ ಪ್ರೇಮವನ್ನು ಪಡ್ಕೊಳ್ಳೋದು ಹೇಗೆ? ಒಂದು ದೈವೋನ್ಮಾದದ ಮೂಲಕ, ಅಂದ್ರೆ ಭಾವಭಕ್ತಿ ಪಡ್ಕೊಂಡು, ಇನ್ನೊಂದು ಭಗವಂತನ ಅವ್ಯಾಜ ಕರುಣೆಯಿಂದ. ಒಂದು ಭಾವಭಕ್ತಿಯ ಹಂತದಿಂದ ನಾವು ಪ್ರೇಮಕ್ಕೆ ಬರಬಹುದು, ಎರಡನೇದು ಭಗವಂತನ ಅವ್ಯಾಜ ಕರುಣೆಯಿಂದ. ಹೀಗೆ 2 ರೀತಿಯಿಂದ ನಾವು ಭಗವತ್ ಪ್ರೇಮವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಹರೇ ಕೃಷ್ಣ. ಇದನ್ನು ಓದಿ, ಭಾವದಿಂದ ಬರುವ ಪ್ರೇಮ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಓದಿ ಇದನ್ನ ದಯವಿಟ್ಟು. ಭಾವದಿಂದ ಬರುವ ಪ್ರೇಮ, ಉನ್ಮಾದ ಭರಿತ ದೈವ ಪ್ರೇಮವನ್ನು ಸದ್ಗುರುಗಳೊಬ್ಬರ ನೇತೃತ್ವದಲ್ಲಿ ಭಕ್ತಿ ಸೇವೆಯ ನಿಯಮ ನಿಷೇಧಗಳನ್ನು ಧರ್ಮಗ್ರಂಥದಲ್ಲಿ ಯುಕ್ತವಾಗಿರುವಂತೆ ಪಾಲಿಸುವಷ್ಟರಿಂದಲೇ ಅವಾಯಿಸಿಕೊಳ್ಳಬಹುದು. ಶ್ರೀಮದ್ ಭಾಗವತದ 11ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಶ್ಲೋಕ 40, ನಿಯಂತ್ರಕ ತತ್ವಗಳಂತೆ ಮಾಡಿದ ಭಕ್ತಿ ಸೇವೆಯಿಂದ ಹೊಮ್ಮುವ ದೈವಾನ್ಮೋದ ಭರಿತ ಪ್ರೇಮವನ್ನು ವಿಶದೀಕರಿಸಲಾಗಿದೆ. ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಪಾಲಿಸುವ ಕಾಲದಲ್ಲಿ ಭಕ್ತನು ಸ್ವಾಭಾವಿಕವಾದ ಕೃಷ್ಣ ಪ್ರಜ್ಞೆಯನ್ನು ಗಳಿಸುತ್ತಾನೆ. ಹೀಗೆ ಮೃದು ಹೃದಯಿಯಾಗುವ ಅವನು ಹುಚ್ಚನ ಹಾಗೆ ಸಂಕೀರ್ತನೆ ನರ್ತನಗಳನ್ನು ತೊಡಗುತ್ತಾನೆ. ಪ್ರಭುವಿನ ಪವಿತ್ರ ನಾಮ ಸ್ಮರಣೆಯ ಕಾಲದಲ್ಲಿ ಭಕ್ತನು ಕೆಲವು ಸಲ ಅಳುವುದು, ಕೆಲವು ಸಲ ಗತ್ತಿನಿಂದ ಗರ್ಜಿಸುವುದು, ಮತ್ತೆ ಕೆಲವು ಸಲ ಹಾಡುವುದು, ಮತ್ತು ಹೊರ ಜಗತ್ತಿಗೆ ಪರಿವೇ ಇಲ್ಲದೆ ಕೆಲವು ಸಲ ಹುಚ್ಚನಂತೆ ಕುಣಿಯುವುದು, ಹೀಗೆಲ್ಲ ಮಾಡುತ್ತಾನೆ. ಭಾವದಿಂದ ಜನಿಸುವ ದೈವೋನ್ಮದ ಭರಿತ ಪ್ರೇಮವನ್ನು ಕುರಿತಂತೆ ಪದ್ಮಪುರಾಣದ ಒಂದು ಉಕ್ತಿದೆ. ಚೆಲುವಾದ ಮೋಗವಿದ್ದ ಚಂದ್ರಕಾಂತಿ ಎಂಬ ಕನ್ಯೆಯು ಕೃಷ್ಣನು ತನ್ನ ಗಂಡನಾಗಬೇಕೆಂದು ಬಯಸಿ ಕಟ್ಟುನಿಟ್ಟಿನ ಬ್ರಹ್ಮಚರ್ಯವನ್ನು ಪಾಲಿಸಿದಳು. ಆಕೆಯ ಸದಾ ಪ್ರಭುವಿನ ದಿವ್ಯ ರೂಪವನ್ನು ಕುರಿತು ಧ್ಯಾನಿಸುತ್ತಿದ್ದಳಲ್ಲದೆ ಅವಿರತವಾಗಿ ಭಗವಂತನ ಮಹಿಮೆಗಳನ್ನು ಕುರಿತು ಹಾಡಿ ಹೊಗಳುತ್ತಿದ್ದಳು.
ಬೇರೊಬ್ಬನನ್ನು ಗಂಡನನ್ನಾಗಿ ಸ್ವೀಕರಿಸುವ ಯೋಚನೆಯನ್ನೇ ಅವಳು ಮಾಡಲಿಲ್ಲ. ಕೃಷ್ಣನು ಮಾತ್ರ ತನ್ನ ಪತಿಯಾಗಬೇಕೆಂದು ಆಕೆ ದೃಢ ನಿಶ್ಚಯ ಮಾಡಿಕೊಂಡಿದ್ದಳು. ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ. ಈಗ ಈಗ ಪ್ರೇಮ, ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳೋದು ಹೇಗೆ? ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳೋದ್ರಲ್ಲಿ ಎರಡು, ಒಂದು ಭಾವದಿಂದ ಬರ್ತಕ್ಕಂಥ ಪ್ರೇಮ, ಎರಡನೆಯದು ಭಗವಂತನ ಅಸಾಧಾರಣ ಕರುಣೆ. ಈಗ ಭಾವದಿಂದ ಬರುವ ಪ್ರೇಮ, ಇದಕ್ಕೆ ಭಾವೋತ್ತ ಅಂತ ಕರೀತಾರೆ. ಭಾವೋತ್ತ ಅದರಲ್ಲಿ ಭಾವ ಹಂತದಿಂದ ಪ್ರೇಮ ಹಂತಕ್ಕೆ ಹೋಗೋದು. ಈ ಭಾವ ಹಂತದಿಂದ ಪ್ರೇಮ ಹಂತಕ್ಕೆ ಹೋಗೋದ್ರಲ್ಲಿ ಎರಡು ಬಗೆಗಳಿರುತ್ತೆ. ವೈದಿ ಸಾಧನ ಭಕ್ತಿಯನ್ನು ಮಾಡಿ ಅಲ್ಲಿಂದ ಭಾವ ಹಂತವನ್ನು ಪಡೆದುಕೊಂಡು ಆಮೇಲೆ ಪ್ರೇಮ ಹಂತಕ್ಕೆ ಹೋಗುವುದು, ಇದಕ್ಕೆ ವೈದಿ ಭಾವೋತ್ತ ಅಂತ ಕರೀತಾರೆ. ಎರಡನೆಯದು ರಾಗಾನುಗ ಸಾಧನ ಭಕ್ತಿಯನ್ನು ಮಾಡಿ ಆಮೇಲೆ ಭಾವ ಭಕ್ತಿಗೆ ಬಂದು ಆಮೇಲೆ ಪ್ರೇಮ ಹಂತಕ್ಕೆ ಹೋಗುವುದು. ಸೊ ಈ ರೀತಿಯಾಗಿ ಎರಡು ಭಾಗಗಳಿವೆ. ಇಲ್ಲಿ ಒಂದು ವೈದಿ ಸಾಧನ ಭಕ್ತಿಯಿಂದ ಭಗವಂತನ ಭಾವ ಹಂತಕ್ಕೆ ಹೋಗೋದು, ಅಲ್ಲಿಂದ ಪ್ರೇಮ ಹಂತಕ್ಕೆ ಹೋಗೋದು. ಇಲ್ಲಿ ವೈದಿ ಸಾಧನ ಭಕ್ತಿ ಹೇಗೆ ಪ್ರಾರಂಭವಾಗುತ್ತೆ? ಶ್ರದ್ಧಾ, ಸಾಧುಸಂಗ, ಅನರ್ಥ ನಿವೃತ್ತಿ, ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ಆಮೇಲೆ ನಿಷ್ಠ, ರುಚಿ, ಆಸಕ್ತಿ, ಭಾವ, ಈ ರೀತಿಯಾಗಿ ಮಾಡ್ಕೊಂಡು ಹೋಗೋದು. ಆಮೇಲೆ ಪ್ರೇಮ. ಇದು ಹೇಗೆ ಕೇಳಿದ್ರೆ ಗುರುವಿನ ಮಾರ್ಗದರ್ಶನದಂತೆ, ಗುರುವಿನ ಆಜ್ಞೆ ಪ್ರಕಾರ, ಆಮೇಲೆ ಧರ್ಮಶಾಸ್ತ್ರಗಳು ಹೇಳಿದಂತೆ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಪಾಲಿಸುವುದು. ಮತ್ತೆ ಇದರಲ್ಲಿ ಭಕ್ತಿಯ ನಿಯಂತ್ರಕ ತತ್ವಗಳನ್ನು ಪಾಲಿಸುವುದು ಅಂದರೆ ನಮಗೆ ಗೊತ್ತಿದೆ. 16 ಸುತ್ತು ಕೃಷ್ಣ ಜಪ ಮಂತ್ರ, ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದು ಪ್ರತಿನಿತ್ಯ. ಮತ್ತೆ ನಿಷೇಧಗಳನ್ನು ಪಾಲಿಸುವುದು ಅಂದರೆ ಮಾಂಸ ಭಕ್ಷಣೆ, ಮದ್ಯ ಸೇವನೆ, ಆಮೇಲೆ ಪರಸ್ತ್ರೀ ಸಂಘ, ಜೂಜು, ಇದನ್ನ ಬಿಟ್ಟು ಬಿಡುವುದು, ನಿಷೇಧ ಪಾಲಿಸುವುದು. ಈ ರೀತಿ ಮಾಡಿ ತಾನು ಅದನ್ನ ಮುಂದುವರಿಕೊಂಡ ಹಂತ ಬಂದಾಗ ವ್ಯಕ್ತಿ ಏನ್ ಮಾಡ್ತಾನೆ? ಕೃಷ್ಣ ಭಾವ ಹಂತಕ್ಕೆ ತಲುಪಬಹುದು. ಅದು ಕೃಷ್ಣ ಪ್ರೇಮವನ್ನು ಪಡಿಬಹುದು. ಆಗ ಭಗವಂತನಿಗೆ ಏನು ಗೊತ್ತಾಗುತ್ತೆ, ಭಕ್ತನಿಗೆ ಏನು ಗೊತ್ತಾಗುತ್ತೆ? ತಾನು ಭಗವಂತನ ನಿತ್ಯದಾಸ. ಅಂದರೆ ಜೀವಿಯರ ಸ್ವರೂಪ ಹೇ ಕೃಷ್ಣರೇ ನಿತ್ಯದಾಸ. ಜೀವಿಯ ಸ್ವರೂಪ ಕೃಷ್ಣನ ನಿತ್ಯ ಭಗವಂತನ ಭಕ್ತಿ ಸೇವೆ ಮಾಡೋದು, ಇದು ಆ ಭಕ್ತನಿಗೆ ಗೊತ್ತಾಗತ್ತೆ. ಸೊ ಆಗ ಅವನ ಹೃದಯ ಏನಾಗುತ್ತೆ? ದೈವ ಉನ್ಮಾದದಿಂದ, ಅದು ಪ್ರೇಮದಿಂದ ಕರಗುತ್ತದೆ. ಹೃದಯ ಕರಗೋದು ಭಾವ ಹಂತದಲ್ಲಿ ಪ್ರಾರಂಭ ಆಗುತ್ತೆ, ಅದು ಸ್ವಲ್ಪ ಸ್ವಲ್ಪ ಕರಗ್ತಾ ಇರುತ್ತೆ. ಆದರೆ ಆ ಹೃದಯ ಯಾವಾಗ ಕೃಷ್ಣ ಪ್ರೇಮ ಹಂತಕ್ಕೆ ಬರ್ತದೆ, ಅಲ್ಲಿ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಕರಗಿರುತ್ತೆ. ಅಂದರೆ ಅಲ್ಲಿ ಭಗವಂತನ ಜೊತೆ ಪ್ರೇಮ ಹರಿತದೆ. ಆವಾಗ ಐಹಿಕ ಪ್ರಪಂಚದ ಗೊಡವೇ ಇರೋದಿಲ್ಲ. ಅವನಲ್ಲಿ ಆಧ್ಯಾತ್ಮಿಕ ಕರ್ತವ್ಯಗಳನ್ನು ಮಾತ್ರ ಮಾಡ್ತಾನೆ. ಮೊದಲೇ ಏನಾಗುತ್ತೆ? ಭಾವ ಹಂತದಲ್ಲಿ ಜಾಸ್ತಿ ಭಗವಂತನ ಕರ್ತವ್ಯವನ್ನು ಮಾಡ್ತಾ ಇರ್ತಾನೆ. ಅವನು ಪ್ರೇಮ ಹಂತದಲ್ಲಿ ಭಕ್ತಿ ಕಾರ್ಯಗಳು ಬಿಟ್ಟರೆ ಬೇರೆ ಯಾವ ಕಾರ್ಯಗಳನ್ನು ಮಾಡೋದಿಲ್ಲ. ಸೊ ಆ ರೀತಿಯ ಒಂದು ಪರಿಸ್ಥಿತಿ. ಸೊ ಆಗ ಭಗವಂತನ ನಿತ್ಯ ದಾಸ, ನಾನು ಕೆಲಸ ಮಾಡೋದೇ ಭಗವಂತನ ಭಕ್ತಿ ಸೇವೆ, ಅದನ್ನು ಬಿಟ್ಟರೆ ಐಹಿಕ ವ್ಯವಹಾರಗಳಿಗೆ ಅವನು ಬರುವುದೇ ಇಲ್ಲ. ಅಂದರೆ ಯಾವ ಬೆಲೆಯೂ ಅದಕ್ಕೆ ಇಲ್ಲ ಅಂತ ಅವನಿಗೆ ಅರ್ಥ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ನಾವು ಅದರಲ್ಲಿ ಭಕ್ತಿ ಸೇವೆಯಲ್ಲಿಯೇ ತೊಡಗಿಕೊಂಡಿರೋದು. ಇದನ್ನು ಹೇಗೆ ಸಾಧ್ಯ? ಕೇವಲ ಹರೇ ಕೃಷ್ಣ ಮಹಾಮಂತ್ರ ಇದನ್ನ ಜಪಿಸಿಯೇ ಯಾರಾದರೂ ಕೂಡ ಕೃಷ್ಣ ಪ್ರೇಮವನ್ನು ಹೊಂದಬಹುದು. ಪ್ರೀತಿಯ ಭಾವಪರವಶತೆಯನ್ನು ಬೆಳೆಸ್ಕೊಳ್ಬಹುದು. ಅಂದರೆ ಚೈತನ್ಯ ಮಹಾಪ್ರಭುಗಳು ಏನು ಹೇಳ್ತಾರೆ? ತಮ್ಮ ಗುರುಗಳನ್ನ ಸಂಪರ್ಕಿಸಿದರು. ಆ ಗುರುಗಳು ಅವರಿಗೆ ಪವಿತ್ರ ನಾಮ ಜಪ ಮಾಡು ಅಂತ ಹೇಳ್ತಾರೆ. ಅವಾಗ ಜಪ ಮಾಡ್ತಾ 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 ಜಪಿತೆ ಅವರು ಏನಾದರೂ ಹುಚ್ಚರಾದ್ರ ಥರ ಬಿಹೇವ್ ಮಾಡ್ತಾ ಇದ್ರು. ಆಗ ಮತ್ತೆ ಅವರು ಅಲ್ಲಿ ತಮ್ಮ ಗುರುಗಳ ಹತ್ರ ಹೋಗಿ ಕೇಳ್ತಾರೆ, ಯಾಕೆ ನನಗೆ ಹೀಗಾಗಿದೆ? ಕೃಷ್ಣನಾಮ. ಆಗ ಗುರುಗಳು ಹೇಳ್ತಾರೆ, ಕೃಷ್ಣನಾಮ ಮಹಾಮಂತ್ರ, ಇದರ ಸ್ವಭಾವವೇ ಹೀಗೆ. ಕೃಷ್ಣನಾಮವನ್ನು ಜಪಿಸುತ್ತಾ ಒಬ್ಬ ವ್ಯಕ್ತಿ ಭಾವಪರವಶತೆಯನ್ನು ಪಡ್ಕೊಳ್ತಾನೆ. ಅಲ್ಲಿಂದ ಆ ಭಾವಪರವಶತೆ ಆಗೋದರಿಂದ ಆಮೇಲೆ ವ್ಯಕ್ತಿ ಕೃಷ್ಣ ಪ್ರೇಮಕ್ಕೆ ಬರಬಹುದು. ಸೊ ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರ ಯಾರು ಪ್ರಾಮಾಣಿಕವಾಗಿ ಜಪಿಸುತ್ತಾರೋ ಅವರಲ್ಲಿ ಈ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ. ಆದರೆ ಇಲ್ಲಿ ಈ ರೀತಿಯಾಗಿ ಭಕ್ತಿ ಸೇವೆಯನ್ನ ನಿಯಂತ್ರಕ ತತ್ವಗಳನ್ನು ಪಾಲಿಸೋದ್ರಿಂದ ಒಬ್ಬ ವ್ಯಕ್ತಿ ಸ್ವಾಭಾವಿಕವಾಗಿ ಕೃಷ್ಣ ಪ್ರೇಮವನ್ನು ಗಳಿಸ್ಕೊಳ್ಬಹುದು.
ಸೊ ಅದು ಮೃದು ಹೃದಯಿಯಾಗಿ ಅವನು ಹುಚ್ಚನಂತೆ ಸಂಕೀರ್ತನ ನರ್ತನಗಳಲ್ಲಿ ಅವನು ಅವಾಗ ತೊಡಗ್ತಾನೆ. ಪವಿತ್ರ ನಾಮ ಸ್ಮರಣೆ ಮಾಡುವಾಗ ಪವಿತ್ರ ನಾಮ ಅದು ಸ್ಮರಣೆ ಮಾಡುವಾಗ ಅವನು ಒಮ್ಮೊಮ್ಮೆ ಏನು ಮಾಡ್ತಾನೆ, ಕೆಲವು ಸಲ ಗತ್ತಿನ ಥರ ಗರ್ಜಿಸ್ತಾನೆ, ಕೆಲವು ಸಲ ಅಳ್ತಾನೆ, ಆಮೇಲೆ ಕೆಲವು ಸಲ ಹಾಡ್ತಾನೆ, ಹೊರ ಜಗತ್ತಿನ ಪರಿವೇ ಇಲ್ಲದಂತೆ ಕೆಲವು ಸಲ ಹುಚ್ಚಿನಂತೆ ಕುಣಿದಾಡ್ಬಿಡ್ತಾನೆ. ಸೊ ಇದು ದೈವೋನ್ಮಾದದ ಪರಿಸ್ಥಿತಿ. ಈಗ ಈ ರೀತಿಯಾದದ್ದು ಅದು ವೈದಿ ಸಾಧನ ಭಕ್ತಿಯಿಂದ ಪ್ರೇಮ ಹಂತಕ್ಕೆ ಬರ್ತಕ್ಕಂಥ ಸ್ಥಿತಿ. ಈಗ ಎರಡನೆಯದು ನಾವು ನೋಡಿದ್ವಿ, ಅಲ್ಲಿ ರಾಗಾನುಗ ಭಕ್ತಿಯಿಂದ ಅಲ್ಲಿ ಬರ್ತಕ್ಕಂಥ ಉನ್ಮಾದ ಭರಿತ ಪ್ರೇಮ. ಇದನ್ನ ರಾಗಾನುಗ ಭಕ್ತಿ. ಆದ್ರೆ ಇಲ್ಲಿ ಇನ್ನೊಂದು ನೋಡೋಣ. ವೈದಿ ಭಕ್ತಿಯಿಂದ ಕೃಷ್ಣ ಪ್ರೇಮವನ್ನು ಪಡೀತಕ್ಕಂಥ ಹಂತಗಳು ಏನು ಅಂತ ನೋಡೋಣ. ಮೊದಲನೇ ಹಂತದಲ್ಲಿ ಏನಾಗುತ್ತೆ, ವೈದಿ ಭಕ್ತಿಯಲ್ಲಿ ಗುರುವಿನ ಆಜ್ಞಾನುಸಾರ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡೋದು. ಆಮೇಲೆ ಅಲ್ಲಿ ಎರಡನೇ ಹಂತ ನಿಷೇಧಗಳ 4 ನಿಷೇಧಗಳ ಪಾಲನೆ. 4 ನಿಷೇಧಗಳ ಪಾಲನೆ ಅಂದ್ರೆ ಮಾಂಸ ಭಕ್ಷಣ, ಮದ್ಯ ಸೇವ, ಪರಸ್ತ್ರೀ ಸಂಘ, ಆಮೇಲೆ ಜೂಜು ಇದನ್ನೆಲ್ಲ ಬಿಡೋದು, ಮತ್ತೆ 16 ರೌಂಡ್ ಜಪವನ್ನು ಮಾಡ್ತಕ್ಕಂಥದ್ದು. ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಅನರ್ಥ ನಿವೃತ್ತಿ, ಐಹಿಕ ಕಾಲುಷ್ಯಗಳು ಸಂಪೂರ್ಣವಾಗಿ ಬಿಡುಗಡೆ ಆಗುತ್ತೆ. ಕಾಮ, ಲೋಭ, ರಜೋಗುಣ, ತಮಗುಣ ಹೊರಟೋಗುತ್ತೆ. ಮೂರನೇ ಹಂತದಲ್ಲಿ ಭಕ್ತಿ ಸೇವೆಯಲ್ಲಿ ರುಚಿ ಉಂಟಾಗುತ್ತೆ, ಮತ್ತೆ ಆಸಕ್ತಿ ಉಂಟಾಗುತ್ತೆ. 4ನೇ ಹಂತದಲ್ಲಿ ಭಕ್ತಿ ಸೇವೆಯಲ್ಲಿ ಅಭಿರುಚಿ, ಆಸಕ್ತಿ ಇನ್ನೂ ಹೆಚ್ಚು ಆಗುತ್ತೆ, ತೀವ್ರವಾಗುತ್ತೆ, ಅದು ಭಾವ. 5ನೇ ಹಂತದಲ್ಲಿ ಕೃಷ್ಣ ಪ್ರೇಮ. ಹೀಗೆ ಹಂತ ಹಂತವಾಗಿ ಈ ವೈದಿ ಸಾಧನ ಭಕ್ತಿಯನ್ನು ಮಾಡಿಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆದು ಕೃಷ್ಣ ಪ್ರೇಮ ಸಿಗ್ತದೆ. ಆ ಕೃಷ್ಣ ಪ್ರೇಮವನ್ನು ಪಡೆಯುವುದು ಭಗವಂತನ ಅನುಗ್ರಹದಿಂದ ಮಾತ್ರ. ಈಗ ಎರಡನೇದು ರಾಗಾನುಗ ಭಕ್ತಿ ಸಾಧನ ಭಕ್ತಿಯಿಂದ ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳೋದು. ಇದಕ್ಕೆ ಚಂದ್ರಕಾಂತಿ ಎಂಬ ಕನ್ಯೆಯ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಚಂದ್ರಕಾಂತಿ ಎಂಬ ಕನ್ಯೆ, ಅವಳಿಗೆ ಇಚ್ಛೆ ಇತ್ತು ಕೃಷ್ಣನೇ ತನ್ನ ಗಂಡನಾಗಬೇಕು ಅಂತ. ಹಾಗಾಗಿ ಅವಳು ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ಪಾಲನೆ ಮಾಡಿ ಯಾವಾಗಲೂ ಸದಾ ಆ ಭಗವಂತನ ದಿವ್ಯ ರೂಪವನ್ನು ಧ್ಯಾನಿಸ್ತಾ ಇದ್ಲು, ಮತ್ತೆ ಭಗವಂತನ ಮಹಿಮೆಯನ್ನು ಹಾಡಿ ಹೊಗಳ್ತಾ ಇದ್ಲು. ಈ ರೀತಿಯಾಗಿ ಅವಳು ಭಾವಭಕ್ತಿಗೆ ಬಂದ್ಲು. ಅಂದ್ರೆ ಭಾವಭಕ್ತಿ ಹೇಗೆ, ಇಡೀ ರಾತ್ರಿ ಅವಳು ನೃತ್ಯ ಮಾಡ್ತಾಳೆ. ಹಾಗಾಗಿ ಚಂದ್ರಕಾಂತಿ ರಾಗಾನುಗ ಭಕ್ತಿ ಮಾಡಿದಳು ಮತ್ತು ಅಲ್ಲಿ ವಿರಕ್ತಿ ಮಾಡಿದ್ಲು. ಕೃಷ್ಣ ಅದು ಮಮತ್ವಕ್ಕೆ ಬಂದ್ಲು, ಕೃಷ್ಣನ ಪ್ರೇಮವನ್ನು ಅವಳು ಪಡ್ಕೊಂಡ್ಲು. ಸೊ ಇದು ಇವೆರಡೂ ಕೂಡ ಅಂದ್ರೆ ವೈದಿ ಸಾಧನ ಭಕ್ತಿ ಮತ್ತು ರಾಗಾನುಗ ಸಾಧನ ಭಕ್ತಿಗೆ ನಾವು ನೋಡಿದ್ವಿ. ವೈದಿ ಸಾಧನ ಭಕ್ತಿಯಿಂದ ಕೃಷ್ಣ ಪ್ರೇಮವನ್ನು ಪಡ್ಕೊಂಡವರೆಲ್ಲ ಅಲ್ಲಿ ಅಂದ್ರೆ ನಾರದರು ಅಂತವರೆಲ್ಲ ಕೃಷ್ಣ ಪ್ರೇಮವನ್ನು ಪಡ್ಕೊಂಡಿದ್ದಾರೆ. ರಾಗಾನುಗ ಭಕ್ತಿಯಿಂದ ಕೃಷ್ಣ ಪ್ರೇಮವನ್ನು ಪಡ್ಕೊಂಡವರಲ್ಲಿ ಉದಾಹರಣೆ ಚಂದ್ರಕಾಂತಿ. ಹರೇ ಕೃಷ್ಣ. ಪ್ರಭುವಿನ ಅಸಾಧಾರಣ ಕರುಣೆ ಓದಿ ಹರೇ ಕೃಷ್ಣ. ಇದೊಂದು ಮಾಡಿ ನಾನು ಮುಗಿಸ್ತೇನೆ ತರಗತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿ ಅವರಿಗೆ. ಹರೇ ಕೃಷ್ಣ. ಭಕ್ತನು ದೈವೋನ್ಮತ ಭರಿತ ಪ್ರೇಮ ಭಾವದಲ್ಲಿ ಸದಾ ಭಗವಂತನ ಜೊತೆಯಲ್ಲಿ ಇರುವುದು ಕಂಡು ಬಂದರೆ ಅವನಿಗೆ ಆ ಸ್ಥಾನವನ್ನು ಸ್ವಯಂ ಪ್ರಭುವೇ ತನ್ನ ವಿಶೇಷ ಅವ್ಯಾಜ ಕರುಣೆ ಮೂಲಕ ನೀಡಿದಾನೆಂದು ನಾವು ಭಾವಿಸಬೇಕು. ಇಂತಹ ವಿಶೇಷ ಕರುಣೆಗೆ ಉದಾಹರಣೆಯೊಂದನ್ನು ಶ್ರೀಮದ್ ಭಾಗವತದ 11ನೇ ಸ್ಕಂದದ 12ನೇ ಅಧ್ಯಾಯದಲ್ಲಿ ಶ್ಲೋಕ 7 ನೀಡಲಾಗಿದೆ. ಅಲ್ಲಿನ ಸಂದರ್ಭದಲ್ಲಿ ಕೃಷ್ಣನು ಉದ್ಧವನನ್ನು ಕುರಿತು, ನಿನ್ನನ್ನು ಪಡೆಯಲು ವೃಂದಾವನದ ಗೋಪಿಯರು ವೇದಾಧ್ಯಯನ ಮಾಡಲಿಲ್ಲ, ಪವಿತ್ರ ಯಾತ್ರಾ ಸ್ಥಳಗಳಿಗೂ ಹೋಗಲಿಲ್ಲ, ಯಾವುದೇ ನಿಯಂತ್ರಕ ತತ್ವಗಳನ್ನು ಶ್ರದ್ಧಾಪೂರ್ವಕವಾಗಿ ಪಾಲಿಸಲಿಲ್ಲ, ಯಾವುದೇ ಬಗೆಯ ತಪೋವೃತಗಳನ್ನು ಆಚರಿಸಿಲ್ಲ. ಗೋಪಿಯರು ಭಕ್ತಿ ಸೇವೆ ಅತ್ಯುಚ್ಚ ಮಟ್ಟವನ್ನು ಮುಟ್ಟಿದ್ದು ನನ್ನ ಸಂಘ ಒಂದರಿಂದಲೇ. ಪದ್ಮಪುರಾಣದ ಓದ್ಲ ಮಾತಾಜಿ. ಹರೇ ಕೃಷ್ಣ. ಪದ್ಮಪುರಾಣದ ಚಂದ್ರಕಾಂತಿಯ ಹರೇ ಕೃಷ್ಣ. ಹರೇ ಕೃಷ್ಣ ನಿಲ್ಲಿಸಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಎರಡನೆಯದು ಪ್ರಭುವಿನ ಅಸಾಧಾರಣ ಕರುಣೆ. ಇದಕ್ಕೆ ಕೃಪಾ ಸಿದ್ಧಿ ಅಂತ ಹೇಳ್ತಾರೆ. ಅಸಾಧಾರಣ ಕರುಣೆ ಅಂದ್ರೆ ವಿಶೇಷ ಕರುಣೆ. ಈ ಭಗವಂತನ ವಿಶೇಷ ಕರುಣೆ ಸಿಕ್ಕೋದು ತುಂಬಾ ಅಪರೂಪ. ಅದು ತುಂಬಾ ಅಂದ್ರೆ ಭಗವಂತನ ವಿಶೇಷ ಅನುಗ್ರಹ ಸಿಗ್ತಕ್ಕಂಥದ್ದು. ಇಲ್ಲಿ ಗೋಪಿಯರ ಉದಾಹರಣೆ ಕೊಡ್ತಾ ಇದ್ದಾರೆ.
ಗೋಪಿಯರು ಯಾವುದೇ ವೇದಾಧ್ಯಯನ ಮಾಡಲಿಲ್ಲ, ಯಾವುದೇ ಯಾತ್ರಾ ಸ್ಥಳಕ್ಕೆ ಹೋಗಲಿಲ್ಲ, ಯಾವುದೇ ನಿಯಂತ್ರಕ ತತ್ವವನ್ನು ಶ್ರದ್ಧಾಪೂರ್ವಕ ಪಾಲಿಸಲಿಲ್ಲ, ಯಾವುದೇ ತಪವೃತ ಮಾಡಲಿಲ್ಲ. ಆದರೆ ಅವರು ಅತ್ಯುಚ್ಚ ಮಟ್ಟದ ಒಂದು ಭಕ್ತಿ ಸೇವೆಯನ್ನು ಮಾಡ್ತಾರೆ. ಅಂದರೆ ಮಾಧುರ್ಯ ರಸದಲ್ಲಿ ಭಗವಂತನೇ ಭಕ್ತಿ ಸೇವೆ ಮಾಡ್ತಾರೆ. ಸೊ ಇವರಿಗೆ ಇದು ಹೇಗೆ ಸಾಧ್ಯ? ಇದು ಕೃಪಾ ಸಿದ್ಧಿ, ಭಗವಂತನ ಕೃಪೆಯಿಂದ, ಅಸಾಧಾರಣ ಕೃಪೆಯಿಂದ ಅವರಿಗೆ ಸಿಕ್ಕಿದೆ. ಭಗವಂತನ ಭಕ್ತಿ ಸೇವೆಯ ಅತ್ಯುಚ್ಚ ಮಟ್ಟವನ್ನು ಪಡೆದದ್ದು ಭಗವಂತನ ಸಂಘದಿಂದ, ಭಗವಂತನ ಅಸಾಧಾರಣ ಕೃಪೆಯಿಂದ. ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಕೃಷ್ಣನ ಕೃಪೆಯಿಂದ ಕೆಲವರಿಗೆ ಒಮ್ಮೆಗೆ ಕೃಷ್ಣ ಪ್ರೇಮ ಸಿಕ್ಬಹುದು, ಆದರೆ ಭಕ್ತ ಕೃಷ್ಣ ಕೃಪೆಯನ್ನ ಅವಲಂಬಿಸಿರೋದಿಲ್ಲ. ಅವನು ಏನು ಮಾಡ್ತಾನೆ? ಅವನು ಭಕ್ತನಾದವನು ಭಕ್ತಿ ವೈದಿ ಸಾಧನ ಭಕ್ತಿಯನ್ನು ಮಾಡ್ತಾನೆ. ಆ ಸಾಧನ ಭಕ್ತಿಯನ್ನು ಮಾಡಿಕೊಂಡು ಅವನು ಕೃಷ್ಣನ ಕೃಪೆಗಾಗಿ ಕಾಯ್ತಾ ಇರ್ತಾನೆ. ಅದೇ ಹೊರತು ಕೇವಲ ಕೃಪೆಗಾಗಿ ಕಾಯ್ದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅದು ಒಂದು ಉದಾಹರಣೆ ಅಂತಂದರೆ, ಮಗು ಏನು ಮಾಡುತ್ತೆ? LKG ಹೋಗುತ್ತೆ, ಆಮೇಲೆ UKG ಹೋಗುತ್ತೆ, ಆಮೇಲೆ ಪ್ರೈಮರಿ ಸ್ಕೂಲಿಗೆ ಹೋಗುತ್ತೆ, ಆಮೇಲೆ ಮಿಡ್ಲ್ ಸ್ಕೂಲಿಗೆ ಹೋಗುತ್ತೆ, ಆಮೇಲೆ ಹೈಸ್ಕೂಲಿಗೆ ಹೋಗುತ್ತೆ, ಆಮೇಲೆ ಕಾಲೇಜು, ಡಿಗ್ರಿ, ಸ್ನಾತಕೋತ್ತರ ಪಡೆದು ಡಾಕ್ಟ್ರೇಟ್ ಆಗುತ್ತೆ ಅಲ್ವಾ? ಇದು ನ್ಯಾಚುರಲ್ಲು. ಆದರೆ ಲಕ್ಷ್ಯದಲ್ಲಿ ಎಲ್ಲೋ ಒಬ್ಬ ಅವನಿಗೆ ತುಂಬ ಯಾವುದೋ ಒಂದು ಅಸಾಧಾರಣವಾದ ಅಚೀವ್ಮೆಂಟ್ ಮಾಡಿಕೊಂಡು ಅವನಿಗೆ ಆನರರಿಯಾಗಿ ಗೌರವ ಡಾಕ್ಟರೇಟ್ ಪದವಿ ಕೊಡ್ತಾರೆ. ಹಾಗಾಗಿ ಯಾರಿಗೋ ಒಬ್ಬರಿಗೆ ಗೌರವ ಡಾಕ್ಟರೇಟ್ ಪದವಿ ಸಿಕ್ಬೋದು. ಎಲ್ಲರೂ ಗೌರವ ಡಾಕ್ಟರೇಟ್ ಪದವಿ ಸಿಕ್ಕುತ್ತೆ ಅಂತ ಶಾಲೆ ಕಾಲೇಜಿಗೆ ಹೋಗೋದೇ ಕೂತ್ಕೊಳ್ಳಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅದೇ ರೀತಿ ಭಗವಂತನ ಭಕ್ತನು ಕೃಷ್ಣನ ಕೃಪೆಯನ್ನು ಅವಲಂಬಿಸುವುದಿಲ್ಲ. ಅವನು ಸಾಧನ ಭಕ್ತಿಯನ್ನು ಮಾಡ್ತಾನೆ ಮತ್ತು ಕೃಷ್ಣನ ಕೃಪೆಗಾಗಿ ಅವನು ನಿರೀಕ್ಷೆ ಮಾಡ್ತಾನೆ. ಕೃಷ್ಣನ ಕೃಪೆ ನಿರೀಕ್ಷೆ ಮಾಡ್ತಾನೆ, ಆದರೆ ತನ್ನ ಕರ್ತವ್ಯವನ್ನು ಮಾಡ್ತಾನೆ, ಪ್ರಯತ್ನವನ್ನು ಮಾಡ್ತಾನೆ. ನಮ್ಮ ಪ್ರಯತ್ನವೂ ಬೇಕು, ಕೃಷ್ಣನ ಕೃಪೆಯೂ ಕೂಡ ಬೇಕೇ ಬೇಕು. ಬರೇ ಕೃಷ್ಣನ ಕೃಪೆಯನ್ನು ಅವಲಂಬಿಸಿ ಪ್ರಯತ್ನ ಮಾಡದೇ ಇರುವುದು ಭಕ್ತನ ನಿಲುವಲ್ಲ. ಹೇಗೆ ಅಂತಂದ್ರೆ, ಬಾವಿಗೆ ಒಬ್ಬ ಮನುಷ್ಯ ಬಿದ್ದರೆ ಅವನು ಗಟ್ಟಿಯಾಗಿ ಹಗ್ಗ ಹಿಡ್ಕೋಬೇಕು ಅಲ್ವಾ? ಆಗ ಮೇಲಿಂದ ಯಾರಾದರೂ ಎಳಿಲಿಕ್ಕೆ ಸಾಧ್ಯ ಅಲ್ವಾ? ಹೌದು ಮಾತು. ಆದರೆ ಬಾವಿಗೆ ಬಿದ್ದ ಮನುಷ್ಯ ಹಗ್ಗ ಹಿಡ್ಕೊಳ್ದೇ ಹೋದ್ರೆ ಅವನು ಮೇಲೆ ಬರಲಿಕ್ಕೆ ತನ್ನ ಸ್ವಂತ ಪ್ರಯತ್ನದಿಂದ ಸಾಧ್ಯ ಆಗುವುದಿಲ್ಲ. ಯಾಕೆಂದ್ರೆ ಅವನು ಎಷ್ಟೇ ಹತ್ತಿದ್ರು ಮೆಟ್ಲಿದ್ರೂ ಕೂಡ ಜಾರಿ ಕೆಳಗೆ ಬೀಳ್ಬಹುದು. ಆದರೆ ಮೇಲಿಂದ ಯಾರಾದರೂ ಎಳೆದ್ರೆ ಅವನು ಮೇಲೆ ಬರಲಿಕ್ಕೆ ಸುಲಭವಾಗುತ್ತೆ. ಇಲ್ಲಿ ಬಾವಿಯಲ್ಲಿ ಬಿದ್ದ ಮನುಷ್ಯ ಅಂದರೆ ಬದ್ಧ ಆತ್ಮ. ಹಗ್ಗಗಳು ಅಂದರೆ ಶಾಸ್ತ್ರಗಳು ಮತ್ತು ಶಾಸ್ತ್ರಗಳು ಹೇಳ್ತಕ್ಕಂಥ ನಿಯಂತ್ರಕ ತತ್ವಗಳು ಹಾಗೂ ಗುರುವಿನ ಮಾರ್ಗದರ್ಶನ. ಸೊ ಹಾಗಾಗಿ ಗುರುವಿನ ಮಾರ್ಗದರ್ಶನ ಮತ್ತು ಇರೋದು, ಶಾಸ್ತ್ರಗಳನ್ನು ಪರಿಪಾಲಿಸೋದು, ಇದನ್ನು ಮಾಡಿದರೆ ವ್ಯಕ್ತಿ ಆಗ ಮೇಲೆ ಬರಲಿಕ್ಕೆ ಸಾಧ್ಯ. ಅದೇ ರೀತಿ ಕೃಷ್ಣನ ಕೃಪೆಯನ್ನು ನಾವು ಅದನ್ನೇ ಅವಲಂಬಿಸ್ಕೊಂಡು ಇರಬಾರ್ದು. ನಾವು ಸಾಧನ ಭಕ್ತಿಯನ್ನು ಮಾಡಬೇಕು. ಅದಾದ ಮೇಲೆ ಭಗವಂತನ ಕೃಪೆಗೆ ಕಾಯಬೇಕು. ಸೊ ಇದರಲ್ಲಿ ಭಗವಂತನ ವಿಶೇಷ ಕರುಣೆಯ ಕೃಪೆ ಅದು ಕೆಲವು ಜನರಿಗೆ ಹೋಗುತ್ತೆ. ಅತಿ ಪ್ರಸಾದೋತ್ತ ಅಂತ ಕರೀತಾನೆ. ಭಗವಂತನ ಈ ಒಂದು ಅಸಾಧಾರಣವಾದ ಅವ್ಯಾಜವಾದ ಕರುಣೆ ಅಂದರೆ ಅತಿ ಅಸಾಧಾರಣ ಕರುಣೆ ಕೆಲವರಿಗೆ ಸಿಕ್ಕತ್ತೆ. ಸೊ ಇದರ ಮುಂದುವರಿದ ಭಾಗವನ್ನು ನಾವು ನಾಳೆ ಮಾಡೋಣ. ಹರೇ ಕೃಷ್ಣ. ನಿಮ್ಮಲ್ಲಿ ಪ್ರಶ್ನೆ ಇದ್ದರೆ ಏನಾದರೂ ಕೇಳ್ಬೋದು. ಹರೇ ಕೃಷ್ಣ. ಸಮಯ ಆಗ್ತಾ ಇದೆ, ಅದಕ್ಕೆ. ಹರೇ ಕೃಷ್ಣ. ನಾಳೆ ನಾನು ಮುಂದುವರಿಸಿ